ಮಕ್ಕಳೇ ಕಾರ್ಯಕ್ರಮ ಆರಂಭವಾಗಲಿದೆ. ಎಲ್ಲರೂ ಕೂಡ ಅವರವರ ಆಸನದಲ್ಲಿ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹೊರಗಡೆ ಇದ್ದವರನ್ನು ಕೂಡ ಇಮಿಡಿಯೇಟ್ ಆಗಿ ಒಳಗೆ ಬರಬೇಕೀಗ. ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು ಬೇಗ ನೋಡಿ. ಎಲ್ಲ ಮುಂದ್ಗಡೆ ಫಿಲಪ್ ಆಗಲಿ, ಆಮೇಲೆ ಹಿಂದೆ ಬರ್ತಾರೆ, ಲಾಸ್ಟ್ ಬರ್ತಾರೆ. ವೇದಿಕೆ ಹಿಂದ್ಗಡೆ ಕೂಡ ತುಂಬಾ ಜನ ಕಾಣ್ತಾರೆ. ಯಾಕೆ ಆಮೇಲೆ ಹೋಗೋದು ಈಗ ಫಸ್ಟ್ ಬನ್ನಿ. ಸ್ಟೇಜ್ ಹಿಂಭಾಗದಲ್ಲಿ ಜನ ಜಾಸ್ತಿ ಇದ್ರು, ಬನ್ನಿ ಈಗ ಮುಂದೆ ಕೂತ್ಕೊಳ್ಳಿ, ಆಮೇಲೆ ಹೋಗೋದು. ಇರ್ಲೇಬೇಕಲ್ಲಿ ಆಮೇಲಲ್ಲ. ಹಾ ಆಯ್ತು, ಬೇಗ ಅಲ್ಲಿ ನೋಡಿ ಹೊರಗಡೆ ಯಾರಿದ್ದಾರೆ, ಕ್ವಿಕ್ ಕ್ವಿಕ್. ಭರತನಾಟ್ಯ ಟೀಮ್ ಬೊಕ್ಕೆ ಇಲ್ಲ ಭರತನಾಟ್ಯ ಟೀಮ್ ಎಲ್ಲ ರೆಡಿ ಇದೆ. ಆ ಕಡೆ ಅವ್ರಿಗೆ ಸ್ಟಾರ್ಟ್ ಮಾಡಿ ಸರ್. ಟೀಮ್ ಲೀಡರ್ ಬನ್ನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯರೇ, ಮಂಗಳೂರಿನಲ್ಲೇ ಇವತ್ತಿನ ದಿವಸ ವಿಶೇಷವಾದಂಥ ಕಾರ್ಯಕ್ರಮ ಮಂಗಳೂರು ಪೊಲೀಸ್ ಹಬ್ಬ 2022 ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತ ಕೋರುತ್ತಾ, ಮೊಟ್ಟ ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೇವೆ. ಆ ಪ್ರಾರ್ಥನೆ ಕುರಿತಾದ ದೇವಿಯ ಆರಾಧನೆ ಕುರಿತಾದಂಥ ಒಂದೆರಡು ಮಾತುಗಳನ್ನು ಸ್ವತಃ ಕಲಾವಿದರು ಹೇಳಿ ಈ ವೆಲ್ಕಮ್ ಡ್ಯಾನ್ಸನ್ನು ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ನಾಟ್ಯದ ಅಧಿದೈವವಾದ ನಟರಾಜನನ್ನು ಸ್ಮರಿಸುತ್ತಾ ಗುರು ವಿದೂಷಿ ಅನ್ನಪೂರ್ಣ ರಿತೇಶ್ ಇವರ ಸಾರಥ್ಯದಲ್ಲಿ ಕಳೆದ 8 ವರ್ಷಗಳಿಂದ ನಡೆದು ಬರುತ್ತಿರುವಂತಹ ಶಿವಪ್ರಣಾಮ್ ನೃತ್ಯ ಶಾಲೆ ಕಿನ್ನಿಗೋಳಿ, ಇದರ ಶಾಖೆಗಳು ಮುಲ್ಕಿ ಹಾಗೂ ಚಿತ್ರಾಪುವಲ್ಲಿ ನಡೆಯುತ್ತಿದೆ. ಇದೀಗ ಇಲ್ಲಿನ ವಿದ್ಯಾರ್ಥಿಗಳಿಂದ ಮೊದಲ ಪ್ರಸ್ತುತಿ ತ್ರಿಮಾತಾ ಕೌತ್ವಂ. ಇಲ್ಲಿ ದೇವಿಯ 3 ಸ್ವರೂಪಗಳನ್ನು ಬಹಳ ಚೆನ್ನಾಗಿ ಭಕ್ತಿಪೂರ್ವಕವಾಗಿ ವರ್ಣಿಸಲಾಗಿದೆ. ಮೊದಲಿಗೆ ವಿದ್ಯಾರೂಪಿಣಿಯಾದಂತಹ ಸರಸ್ವತಿಯನ್ನು ವರ್ಣಿಸುತ್ತಾ ಮೊದಲ ದೇವಿಯ ಕುರಿತು ಒಂದು ಪುಟ್ಟ ಸಂವೇದನೆ ಮುಗಿದಾದ ಮೇಲೆ ಎರಡನೆಯದಾಗಿ ಧನಸ್ವರೂಪಿಣಿ ನಮಗೆ ಸಂಪತ್ತನ್ನು ಕರುಣಿಸುವಂತಹ ಲಕ್ಷ್ಮೀ ದೇವರನ್ನು ಸ್ಮರಿಸುತ್ತೇವೆ. ಕೊನೆಯದಾಗಿ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂದು ಹೇಳುತ್ತಾ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿಯನ್ನು ಸ್ಮರಿಸುತ್ತೇವೆ. ಈ 3 ದೇವಿಗಳನ್ನು ಸ್ಮರಿಸುವುದರಿಂದ ಇದಕ್ಕೆ ತ್ರಿಮಾತಾ ಕೌತ್ವಂ ಎಂದು ಹೇಳುತ್ತಾರೆ. ಈಗಿನ ಪ್ರಸ್ತುತಿ ತ್ರಿಮಾತಾ ಕೌತ್ವಂ ಶಿವಪ್ರಣಾಮ್ ನೃತ್ಯ ಸಂಸ್ಥೆ ಕಿನ್ನಿಗೋಳಿ ಇಲ್ಲಿನ ವಿದ್ಯಾರ್ಥಿಗಳಿಂದ. ಧನ್ಯವಾದಗಳು.
ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟೆ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟೆ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟಜಂ ತಕುಂಧರಿ ಕಿಟ ತಕ ಧೀಂ ಧೀಂ ತಜ್ಜಂ ತಕ್ಕಿಟಜಂ ತಕುಂಧರಿ ಕಿಟ ತಕ ತಕ್ಕುಂಧಟ್ಟಿ ಕಿಟ್ಟ ತಕ್ಕ ಕುಕ್ಕುಂಧಟ್ಟಿ ಕಿಟ್ಟ ತಕ್ಕ ತಕ್ಕುಂಧಟ್ಟಿ ತಕುಂಧಟ್ಟಿ ಕಿಟ್ಟ ತಕ್ಕ ಕುಕ್ಕುಂಧಟ್ಟಿ ಕಿಟ್ಟ ತಕ್ಕ ತಕುಂತರಿ ಕಿಟ ತಕ ಕುಕ್ಕುಂತರಿ ಕಿಟ ತಕ ತಕುಂತರಿ ಕಿಟ ತಕ ಭಿಕ್ಕುಂತರಿ ಕಿಟ ತಕ ತಕತರಿ ಕಿಟ ತೋಂ ತಾಂ ತಕತತಿ ಕಿಟ ತೋಂ ತಾಂ ತಕತತಿ ಕಿಟ ತೋಂ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ. ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣ ತೋಂ. ತಜ್ಜಂ ತಜ್ಜಿ ತಜ್ಜಂ ಧಣ್ಣ ತಜ್ಜಂ ಝೊಣ್ಣು ತಜ್ಜಂ ಧಿಮ್ಮಿ. ತಜ್ಜಂ ತರಿ ತಜ್ಜಂ ಧಣ ತಜ್ಜಂ ಜೋಣು ತಜ್ಜಂ ಧೀಮಿ ತಗದದಿಗಿಣ ತೋಂ ತಾಂ ತಗದದಿಗಿಣ ತೋಂ ತಾಂ ತಗದದಿಗಿಣ ತೋಂ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟ ಮುಖೇ ವಂದೇ ವಂದೇ ಮಾತರಂ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟ ಮುಖೇ ವಂದೇ ವಂದೇ ಮಾತರಂ. ಧೀಂ 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 ತಜ್ಜಂ ತಕ್ಕುಂಧರಿ ಕಿಟ್ಟ ತಕ್ಕ ಧೀಂ ತಧೀಂ 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 ತಕ್ಕ ಝಂ ತಕ್ಕುಂಧರಿ ಕಿಟ್ಟ ತಕ್ಕ. ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ತತ್ತಜ್ಜಂ ತರಿಝಂ ಧಣಝಂ ತಕ್ಕ ತಜ್ಜಂ ಝುಣು ಝಂ ಧಿಮಿ ಝಂ. ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜನುಜಂ ದಿಮಿಜಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜನುಜಂ ದಿಮಿಜಂ. ತದಿಗಿಣ ತೋಂ ತಾಂ ತಗದದಿಗಿಣ ತೋಂ ತೈ ತಗದಿಗು ತದಿಗಿಣ ತೋಂ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ
ವಂದೇ ವಂದೇ ಮಾತರಂ. ತಾಂ ತಟಿತ ಝಂ ತಟಿತಾಂ ಧಣತಾಂ ಧಿಂ ಧಣತ ಝಂ ಧಣತಾಂ ಝುಣತಾಂ ತ್ವಂ ಝುಣುತ ಝುಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಝಂ ಧಿಮಿತಾಂ ಕಿಟತಾಂ. ತಾಂ ತರಿತಜಂ ತರಿತಾಂ ಧಣತಾಂ ಧೀಂ ಧಣತಜಂ ಧಣತಾಂ ಧುಣುತಾಂ ತೋಂ ಝಣುತಜಂ ಧುಣುತಾಂ ಧಿಮಿತಾಂ ನಂ ಧಿಮಿತಜಂ ಧಿಮಿತಾಂ ಕಿಟತಾಂ. ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು. ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು. ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು. ತ್ರಿಮಾತಾ ಪ್ರೀತ್ಯರ್ಥಂ ಕರ್ಮುತ್ವಂ ಪಾದಸ್ಥಲೆ ಸಮರ್ಪಿತಂ. ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ. ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ. ತಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ. ತಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ. ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತತಾಂ ತಧಿನ್ನ ತತಾಂ. ತಾ ತಂಗಿ ತಂಗಿ ತಕ್ಕಿಡ ತಕ ತಕ ತಿಗ ಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತತಾಂ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣೆ ನಮಸ್ತುತೆ. ದೇವಿಯನ್ನು ಪ್ರಾರ್ಥನೆಯೊಂದಿಗೆ ವಿದ್ಯುಕ್ತವಾಗಿ ಈ ಡಾನ್ಸಿನ ಮೂಲಕ ವೆಲ್ಕಮ್ ಡಾನ್ಸ್ ಮಾಡಿದಂಥ ರಿತೇಶ್ ಮತ್ತು ಅನ್ನಪೂರ್ಣ ಅವರ ಒಂದು ಟೀಮಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಇವತ್ತಿನ ಈ ಪೊಲೀಸ್ ಹಬ್ಬದ ಒಂದು ವಿಶೇಷವಾದಂಥ ಕರ್ತೃ ಅಂತ ಹೇಳ್ಬೋದು. ಮಂಗಳೂರು ನಗರನ ಕಮಿಷನರ್ ಆದಂಥ ಶಶಿಕುಮಾರ್ ಸಾಹೇಬ್ರವರು ಈ ಸ್ವಾಗತವನ್ನು ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ವೆಲ್ಕಮ್ ಸ್ಪೀಚ್ ನಮ್ಮ ಕಮಿಷನರ್ ಆದಂಥ ಶಶಿಕುಮಾರ್ ಸಾಹೇಬ್ರು ಬಂದು ಹೇಳಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಸಂಜೆ. ಮಂಗಳೂರು ಪೊಲೀಸ್ ಹಬ್ಬ 2022 ಕಳೆದ ವರ್ಷ ಕೂಡ ಮಾಡಿದ್ವಿ. ಅದೊಂದು ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ. ಈ ವರ್ಷ 2022ರ ಪ್ರಾರಂಭದಲ್ಲಿ ವಾರ್ಷಿಕ ಕ್ರೀಡಾಕೂಟ ಇದ್ದಂಥ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ವಿಚಾರ ಮಾಡಿದಾಗ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ತುಂಬ ಪೂರಕವಾಗಿ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮ ಇವತ್ತು ಸಾಕಾರಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ, ಇದೊಂದು ಯಾವುದೋ ಒಂದು ಫಾರ್ಮಲ್ ಇವೆಂಟ್ ಮಾಡ್ತಾ ಇಲ್ಲ, ವೆಲ್ಕಮ್ ರಿಸೆಪ್ಷನ್ ಮಾಡೋದು, ಬೊಕ್ಕೆ ಕೊಡೋದು. ಕೆಲ ಮುಖ್ಯ ಅತಿಥಿಗಳು ಯಾರು ಬಂದಿದ್ದೀರಿ ಅವರಿಗೆ ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಸ್ವಾಗತವನ್ನು ಕೂಡ ಬಯಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ PDJ ಮುರಳೀಧರ್ ಪೈ ಸರ್ ಅವರು, ಸೊ ನ್ಯಾಯಾಲಯದ ಭಾಳ ಬ್ಯುಸಿ ಶೆಡ್ಯೂಲು, ಅದು ವೀಕೆಂಡಲ್ಲಿ ಜನರಲಿ ಅವರಿಗೆ ಸಿಗುವಂಥ ಸ್ಪೇಸ್ನ ಜನರಲಿ ಯಾರಿಗೂ ಅವರು ಕೊಡಲ್ಲ. ಅಂಥದ್ದು ನನ್ನ ರಿಕ್ವೆಸ್ಟ್ಗೆ ಕನ್ಸಿಡರ್ ಮಾಡಿ ಅವರು ಮತ್ತು ಅವ್ರ ಶ್ರೀಮತಿಯವರು ಇಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಬ್ಬರನ್ನು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹಾಗೂ ಎಲ್ಲರ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ರಾಜೇಂದ್ರ ಅವರು, ಸೊ
ಸೊ ಅವರು ಎಷ್ಟು ನಮ್ಮ ಪೊಲೀಸ್ ಇಲಾಖೆ ಮೇಲೆ ಮತ್ತು ನಮ್ಮ ಮೇಲೆ ಅಭಿಮಾನ ಅಂತ ಹೇಳಿದರೆ, ನಾನು ನಿನ್ನೆ ಫೋನ್ ಮಾಡಿದೆ, ಈಗ ನಾಳೆ ಒಂದು ಕಾರ್ಯಕ್ರಮ ಇದೆ ಅಂತ. ಸರ್ ತಾವು ಕರೆಯೋದೇ ಬೇಡ, ನಾವೆಲ್ಲ ನಿಮ್ಮ ಪೊಲೀಸ್ ಇಲಾಖೆಗೆ ಫ್ಯಾನ್ಸ್ ಇದ್ದಂಗೆ, ವಿಷಯ ಗೊತ್ತಾದರೆ ನಾವೇ ಆ್ಯಸ್ ಎ ಆಡಿಯನ್ಸ್ ಬಂದು ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದರು. ಸೊ ಕಳೆದ 1.25 ವರ್ಷದಿಂದ ನೋಡ್ತಾ ಇದ್ದೀನಿ, ಬಹಳ ಅತ್ಯಂತ ಸಹಕಾರಿಯಾಗಿ ನಮಗಿದ್ದಾರೆ. ಅವ್ರಿಗೆ ಕೂಡ ಈ ವೇದಿಕೆಗೆ ಸ್ವಾಗತ ಬಯಸ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಮ್ಮದೆಲ್ಲ ಅದೃಷ್ಟ, ಯಾಕಂದರೆ ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಡಾಕ್ಟರ್ SV ರಾಜೇಂದ್ರ ಸಿಂಗ್ ಬಾಬು ಅವ್ರಿಗಿಂತ ಬೇರೆ ಯಾವ ಅತಿಥಿ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಇಷ್ಟರ ಮಟ್ಟಿಗೆ ಕಳೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವರ ಚಿತ್ರಗಳೇನಿದ್ದಾವೆ, ಬಂಧನ, ಮುತ್ತಿನಹಾರ, ಕುರಿಗಳೇ ಸರ್ಕುರಿಗಳು, ಕೋತಿಗಳೇ ಸರ್ಕೋತಿಗಳು ಅಂತ 1-2 ಹಲವಾರು ಚಿತ್ರಗಳನ್ನು ಯಶಸ್ವಿಯಾಗಿ ನಮ್ಮ ಕನ್ನಡಿಗರಿಗೆ ಪರಿಚಯಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನು ಬಹಳಷ್ಟು ಜನ ಬಂದಿದ್ದಾರೆ. ನಮ್ಮ ಬಾಳಿಗ ಅವರು ಬಂದಿದ್ದಾರೆ, ಬನ್ನಿ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಆಮೇಲೆ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಅವರ ಕುಟುಂಬ ಸದಸ್ಯರು ಮತ್ತು ಪುಟಾಣಿ ಮಕ್ಕಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕಳೆ ತಂದಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ವರ್ಷದ 365 ದಿನಗಳಲ್ಲಿ ಭಾಳ ಶ್ರಮಪಟ್ಟು ಚಳಿ, ಮಳೆ, ಗಾಳಿ ಯಾವುದಕ್ಕೂ ಲೆಕ್ಕ ಹಿಡದೆ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಂಭ್ರಮಿಸುವಂಥ ದಿನ ಇದೊಂದು ಭಾಳ ಪೂರ್ಣ ಕಾರ್ಯಕ್ರಮ. ಈ ಒಂದು ಸಂದರ್ಭದಲ್ಲಿ ಒಂದೆರಡೆರಡೇ ಮಾತುಗಳನ್ನ ಹೇಳಬೇಕು ಅಂತ ನಾನು ಇಲ್ಲಿರುವಂಥ ವೇದಿಕೆ ಮೇಲಿದ್ದ ಅತಿಥಿಗಳಿಗೆ ಕೇಳ್ಕೊತೀನಿ. ಸರ್, ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಶಶಿಕುಮಾರ್ ಅವರೇ, ಜಿಲ್ಲಾಧಿಕಾರಿಯವರಾದ ರಾಜೇಂದ್ರ ಅವರೇ, ಖ್ಯಾತ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಅವರೇ, ಸುನಿಲ್ ಬಾಳಿಗ ಅವರೇ, ಇಲ್ಲಿ ನೆರೆದಿರತಕ್ಕಂತಹ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳೇ, ಅವರ ಕುಟುಂಬ ಸದಸ್ಯರೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ಮಂಗಳೂರು ಪೊಲೀಸರು ಸಾಂಸ್ಕೃತಿಕ ಹಬ್ಬ ನಡೆಸ್ತಾ ಇದ್ದಾರೆ. ಅವರು ಹಿಂದಿನ ಬಾರಿ ಅಂದರೆ ಒಂದು 2-3 ತಿಂಗಳ ಹಿಂದೆ ಕ್ರೀಡಾಕೂಟ ನಡೆಸಿದರು. ಅದರ ಕಂಟಿನ್ಯೂಷನ್ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದು ಈಗಿನ ನಮ್ಮ ಕೆಲಸದ ಒತ್ತಡ ನೋಡಿದರೆ ಇದು ಕನಿಷ್ಠ ವರ್ಷಕ್ಕೊಂದ್ಸಾರಿ ಅಗತ್ಯವಾಗಿ ಬೇಕಾದಂಥ ಒಂದು ಕಾರ್ಯಕ್ರಮ, ಸ್ವಲ್ಪ ಮಾನಸಿಕ ನೆಮ್ಮದಿಯನ್ನು ಕೊಡುವಂಥ ಕಾರ್ಯಕ್ರಮ. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಲಿ. ಆ ಮೂಲಕ ಎಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರತಕ್ಕಂತಹ ಅಧಿಕಾರಿಗಳು ಒಳ್ಳೆಯ ಮನೋಭಾವದಿಂದ ಅವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಅನುಕೂಲವಾಗಲಿ ಅಂತ ಹಾರೈಸ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ನಮಸ್ತೆ. ಅದೇ ರೀತಿಯಾಗಿ ನಮ್ಮೆಲ್ಲ ACP DCPಗಳು ಅವ್ರುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಆಲ್ ACPs ಆ್ಯಂಡ್ DCPs. ಹಡಪದ್ ಸರ್. ಎಲ್ರಿಗೂ ನಮಸ್ಕಾರ. ಇದೊಂದು ಅಪೂರ್ವವಾದ ಸಂಜೆ, ಏಕೆಂದರೆ ನಮ್ಮ ಮಂಗಳೂರಿನ ಕಮಿಷನರ್ ಅವರೇ ಒಬ್ಬರು ಸೂಪರ್ ಸ್ಟಾರ್ ಇದ್ದಂಗೆ. ಯಾಕೆಂದರೆ ನಾವು ನೋಡೋದು ತೆರೆ ಮೇಲೆ ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಅಂಥವ್ರು ಬಂದಾಗ ಚಪ್ಪಾಳೆ ಬಿಡುತ್ತೆ, ಹಾಗೆ ನಮ್ಮ ಶಶಿಕುಮಾರ್ ಅವ್ರು ಬಂದಾಗಲೂ ಚಪ್ಪಾಳೆ ಬಿಡುತ್ತೆ. ಅಂದರೆ ಅವರು ಆ ಥರ ಒಂದು ಗಳಿಸ್ಕೊಂಡಿರೋದು. ಪೊಲೀಸ್ ಕಮಿಷನರ್ ಅನ್ನೋ ಒಂದು ಅಷ್ಟು ದೊಡ್ಡ ಅಧಿಕಾರ ಇದ್ರೂ ಒಂದು ಸಿಂಪಲ್ಲಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿದ್ದು, ಅವರೇ ಸ್ವತಃ ಕಲಾವಿದರು, ಚೆನ್ನಾಗಿ ಹಾಡ್ತಾರೆ. ಚಿತ್ರಗಳ ಬಗ್ಗೆ ಯಾವುದೇ 1960ನೇ ಇಸ್ವಿ ಚಿತ್ರದ ಬಗ್ಗೆ ಕೇಳಿ ಅವರು ವಿಶ್ಲೇಷಣೆ ಮಾಡಿ, ಸರ್ ಈ ಕಥೆನ ಹಿಂಗೆ ಮಾಡ್ಬೋದಾಗಿತ್ತು, ಈ ಕತೆ ಹಿಂಗೆ ಮಾಡ್ಬೋದಾಗಿತ್ತು ಅಂತ ಹೇಳಿ ಆಗೋಷ್ಟು ಅವರ ಜಾಣ್ಮೆ ಮತ್ತು ಕಲಾ ದೇವಿ ಅವ್ರ ಜೊತೆಯಲ್ಲಿ ಇದ್ದಾರೆ. ಸೊ ಆದ್ದರಿಂದ ಇದೊಂದು ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ಏಕೆಂದರೆ ಪೊಲೀಸ್ನವ್ರಂದರೆ ನಮಗೆ ಗೊತ್ತು, ಈ ದಿನಗಳಲ್ಲಿ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಅಲ್ಲಿ ಮರ್ಡ್ರು, ಇಲ್ಲಿ ಹೊಡೆದಾಟ, ಅಲ್ಲಿ ಡ್ರಗ್ಗು, ಇಲ್ಲಿ ಹಿಜಾಬು, ಅಲ್ಲಿ ಹಲಾಲು, ಈ ಥರ 108 ಇದರಲ್ಲಿ ಅವರು ಓಡಾಡ್ತಾ ಇರಬೇಕಾಗುತ್ತೆ. ಆಮೇಲೆ ನಾವು ಮನೇಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಅವ್ರು 24 ಗಂಟೆ ಕೆಲಸ ಮಾಡ್ತಾ ಇರಬೇಕು. ಇಲ್ಲದೆ ನಾವೆಲ್ಲಿ ಮನೇಲಿ ನೆಮ್ಮದಿಯಾಗಿರೋಕ್ಕಾಗುತ್ತೆ. ಆದ್ದರಿಂದ ಪೊಲೀಸ್ ವೃತ್ತಿ ಅನ್ನೋದು ಭಾಳ ಇದು. ನನಗೂ ಇದನ್ನು ಭಾಳ ಹಿಂದಿಂದ ನಾವು ನಮ್ಮ ಜಾರ್ಜ್ ಅವ್ರ ಹೋಮ್ ಮಿನಿಸ್ಟರ್ ಆಗಿದ್ದಾಗ, ಪರಮೇಶ್ವರ್ ಅವರು ಆಗಿದ್ದಾಗ
ಬಾಂಬೆಲಿ ಮಾಡೋ ಥರ ನಾವು ಕನ್ನಡ ಚಿತ್ರರಂಗದವ್ರು ಎಲ್ಲ ಸೇರಿ ಈ ಥರದ್ದೊಂದು ಪೊಲೀಸ್ ಹಬ್ಬ ಮಾಡಿ ಅವ್ರ ಕೈಲೇ ಪಾತ್ರ ಮಾಡಿಸಿ ಅವ್ರ ಕೈಲೇ ಹಾಡುಗಳು ಬರೆಸಿ ಪ್ರತಿಯೊಂದು ಒಂದು 2 ದಿವಸದ ಕಾರ್ಯಕ್ರಮ ಮಾಡಬೇಕು ಅಂತ 2 ವರ್ಷದಿಂದ ಅಂದ್ಕೊಂಡಿದ್ವಿ. ಈ ಕರೋನಾದಿಂದ ಜನ ಸೇರಬಾರ್ದು ಅದು ಇದರಿಂದ ಅದಾಗಲಿಲ್ಲ. ಮುಂದಕ್ಕೆ ಇವತ್ತೆಲ್ಲ ನಾಳೆ ಖಂಡಿತ, ಏಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಬಹಳ ಕೃತಜ್ಞತೆ ಕೊಡಬೇಕು. ಹಲವಾರು ಚಿತ್ರಗಳು ಇವತ್ತು ಅರ್ಧದಷ್ಟು ಕತೆ ಆಗ್ತಿದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೇ ಆಗ್ತಿರೋದು ಕತೆಗಳು. ಯಾಕೆ ನಮ್ಗೆ ಇನ್ನೆಲ್ಲೂ ಕತೆಗಳು ಸಿಗೋದಿಲ್ಲ. ಒಳ್ಳೆ ಕತೆ ಸಿಗಬೇಕು ಅಂದಾಗ ಹೊಸ ಕತೆ ಸಿಗಬೇಕಾದ್ರೆ ನಮಗೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ನಡೆದಿರೋದು ಯಾವ್ಯಾವ್ದು ಘಟನೆಗಳಿರುತ್ತೆ ಆ ಘಟನೆಗಳಿಂದನೇ ಸಿನಿಮಾ ಆಗಿದೆ, ಇವತ್ತು ಆಗಿದೆ, ಮುಂದೇನೂ ಖಂಡಿತ ಆಗೇ ಆಗುತ್ತೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಗೆ ನಮ್ಮ ಡೆಪ್ಟಿ ಕಮಿಷನರ್ ಅವರು ಬಹಳ ಕಲೆ ಸಾಹಿತ್ಯದ ಬಗ್ಗೆ ತುಂಬ ತಿಳ್ಕೊಳ್ಳೋವಂಥ ಇದು. ಹಾಗೆ ಜಡ್ಜ್ ಸಾಹೇಬ್ರಿದ್ದಾರೆ. ಹಾಗೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನನ್ನನ್ನು ಇಲ್ಲಿ ಕರೆದು 1-2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಭವ್ಯವಾದ ಹೆಂಗನ್ನಿಸ್ತಾ ಇದೆ ಅಂದರೆ ನನಗೆ ಒಳ್ಳೆ ಮಲ್ಟಿಪ್ಲೆಕ್ಸಲ್ಲಿ ನೋಡ್ದಂಗೆ ಪ್ರೋಗ್ರಾಮ್ ಕಾಣಿಸ್ತಾ ಇದೆ. ತುಂಬ ಅದ್ಭುತವಾಗಿದೆ. ಸೊ ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಬಂದಿರುವಂತಹ ಎಲ್ಲ ಪೊಲೀಸ್ ಮತ್ತು ಅವರ ಕುಟುಂಬದವರೇ, ನನಗೆ ನಿನ್ನೆ ಶಶಿಕುಮಾರ್ ಸರ್ ಫೋನ್ ಮಾಡಿ ಹೇಳಿದಾಗ ನಾನು ಅದನ್ನೇ ಹೇಳಿದೆ, ಆ್ಯಸ್ ಅ ಫ್ಯಾನ್ ಆಗಿ ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ ಕಾಂಪೌಂಡ್ ಹಾರಿ ಬರ್ತೀವಿ ಅಂತ, ಆದರೆ ಇನ್ವಿಟೇಷನ್ ಬಂದರೆ ನಾವು ಖುಷಿಯಾಗಿ ಬರ್ತೀವಿ ಅಂತ. ನಮ್ಮ ಒತ್ತಡದ ಟೈಮಲ್ಲಿ ನಮಗೆ ಆದಂತಹ ಒಂದೊಂದು ಅಭಿರುಚಿ ಮತ್ತು ಕಲೆಯಲ್ಲಿರುವಂಥ ಆಸಕ್ತಿಗಳನ್ನು ಭಾಳಷ್ಟು ಜನ ವ್ಯಕ್ತವಾಗಿ ತೋರಿಸ್ಕೊಳಲ್ಲ. ಆ ರೀತಿ ಕಲೆಯ ಆಸಕ್ತಿ, ಅವರಲ್ಲಿರುವಂಥ ಟ್ಯಾಲೆಂಟನ್ನು ನಮಗೆ ತೋರಿಸೋದ್ರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಒತ್ತಡವನ್ನು ರಿಲೀವ್ ಮಾಡ್ಕೊಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಪೊಲೀಸ್ ಕಮಿಷನರ್ ಆದಂಥ ಶಶಿಕುಮಾರ್ ಸರ್ ಅವರಿಗೆ ಎಂಟೈರ್ ಜಿಲ್ಲಾಡಳಿತದ ವತಿಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಭಾಳಷ್ಟು ಒತ್ತಡ ಇದ್ದರೂ ಕೂಡ, ಬೇರೆ ಬೇರೆ ಇಶ್ಯೂಸ್ಗಳಿದ್ರೂ ಕೂಡ, ಆದರೆ ನಮ್ಮಲ್ಲಿರುವಂಥ ನಮ್ಮ ಒಂದು ಮೈ ಟೈಮ್ ಅನ್ನೋದು ಏನಿರುತ್ತೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರೊಡಕ್ಟಿವಿಟಿಯನ್ನು ತೋರಿಸೋದಕ್ಕೆ ನಮಗೊಂದು ಅವಕಾಶ ಸಿಗ್ತಾ ಇರುತ್ತೆ. ಮತ್ತು ನಾನು ಕಾಲದಲ್ಲಿ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಕೂಡ ರಜೆ ಇದ್ರೋ ದಿವಸದಲ್ಲಿ ಪೊಲೀಸ್ ಇಲಾಖೆಯವರು ಹೊರಗಡೆ ಇದ್ದು ಕೆಲಸ ಮಾಡ್ತಾ ಇರೋದ್ರಿಂದನೇ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆಗಳು ಸರಿಯಾಗಿದ್ರೇ ಪ್ರತಿಯೊಬ್ಬರ ಒಂದು ದೇಶದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋದಕ್ಕೆ ನಮಗೆ ಸಹಾಯ ಆಗ್ತಾ ಇರೋವಂಥದ್ದು. ಇಂಥ ಒಂದು ಸಾಂಸ್ಕೃತಿಕ ಹಬ್ಬ ಬೇರೆ ಬೇರೆ, ಈಗ 3ನೇ ಅಲೆ ಹೋಯಿತು, 4ನೇ ಅಲೆ ಬರುವಂಥ ಸಂಭವ ಇದೆ. ಕೋವಿಡ್ ಕೇಸಸ್ಗಳು 0, 2, 1 ಇದು ಒಳಗಡೆ ಆಗಿರುವಂಥ ಬರೀ 6-7 ಕೇಸ್ಗಳಲ್ಲಿ ಇರಬೇಕಾದಾಗ ಮಾಸ್ಕ್ ಇಲ್ಲದೆ ಭಾಳಷ್ಟು ಜನನ ಭಾಳ ದಿವಸದಿಂದ ನೋಡೇ ಇರಲಿಲ್ಲ. ಈ ಮೊದಲನೇ ಸಲ ನಾವು ಕೂಡ ಮಾಸ್ಕ್ ತೆಗೆದು ಕೆಲವೊಂದು ಪ್ರೋಗ್ರಾಮಲ್ಲಿ ನಿಂತಿರುವಂಥದ್ದು. ಮೇ ಬಿ ಮುಂದಿನ ಒಂದು ಕಷ್ಟಗಳಿಗೆ ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳಂದರೆ ಈ ಥರ ಒಂದು ರಿಜ್ಯೂನೇಷನ್ ಪ್ರೋಗ್ರಾಮ್ಸ್ ಅಂತಲೇ ಹೇಳ್ಬೋದು ನಾವು ಈ ಕಲ್ಚರಲ್ ಫೆಸ್ಟ್ಗಳನ್ನು. ನೀವು ಇದನ್ನೆಲ್ಲವನ್ನೂ ಕೂಡ ಎಂಜಾಯ್ ಮಾಡಿ ಪ್ರತಿಯೊಬ್ಬರು ಕೂಡ ಇನ್ನೂ ಒಂದು ಅವರ ಒಂದು ಪ್ರೊಫೆಷ್ನಲ್ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಇದರೊಳಗಡೆ ಇದನ್ನು ಆಯೋಜನೆ ಮಾಡಿರುವಂತಹ ಪೊಲೀಸ್ ಆಯುಕ್ತಾಲಯದ ಎಲ್ಲ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಫಾದರ್ ಮುಲ್ಲರ್ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ನಾವು ಗೌರವವನ್ನು ಕೊಡಲೇಬೇಕು. ಯಾಕೆಂದರೆ ಯಾವ ರೀತಿ ಅಂದರೆ ಹೆಚ್ಚು ಕಡಿಮೆ ಫಾದರ್ ಮುಲ್ಲರ್ಸ್ ಸಂಸ್ಥೆ ಅಂತಂದರೆ ಪೊಲೀಸ್ ಇಲಾಖೆಗೆ ನಮ್ಮದೇ ಸಂಸ್ಥೆ ಇದು ಅನ್ನೋ ರೀತಿ ನಮಗೆ ಸದರ ಆಗುವಷ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸೊ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗಲಿಲ್ಲ ಯಾಕೆ ಬರಲಿಲ್ಲ ಅಂತ. ಸೊ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮ ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ಒಂದು ಕೊಪ್ಪರಿಗೆ ಅಂತ ಭಾಳ ಸಕ್ಸಸ್ಫುಲ್ ನಾಟಕ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲರೂ ಇರ್ರಿ, ಏನು ಅರ್ಧ ಗಂಟೆ 1 ಗಂಟೆಯಲ್ಲಿ ಏನು ಹೆಚ್ಚು ಕಮ್ಮಿ ಏನು ತಲೆ ಹೋಗಲ್ಲ. ಎಲ್ಲ ಸಮಾಧಾನವಾಗಿತ್ತು ಕಟ್ಟ ಕಡೆ ಕಾರ್ಯಕ್ರಮದವರೆಗೂ ನೋಡಿಕೊಂಡು ಇನ್ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ನಿಮ್ಮ ಮೆಸೇಜು, ವಾಟ್ಸಪ್ಪು, ಫೋನ್ ಕಾಲ್ ಎಲ್ಲ ಮಾಡಿಬಿಟ್ಟು ಕರೆಸ್ಕೊಳ್ಳಿ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ನಾವು ದಿನೇ ದಿನೇ ಮಾಡಲಿಕ್ಕಾಗಲ್ಲ. ಸೊ ಕಳೆದ 1-1/4 ವರ್ಷಗಳಲ್ಲಿ ನಾನು ನೋಡ್ದಂಗೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಶ್ರಮಪಟ್ಟು ನಮ್ಮ ಎಲ್ಲರ ನಿರೀಕ್ಷೆ ಮೀರಿ, ಯಾರೇ ಇರ್ಬೋದು, ಅದು ಹಿರಿಯ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಾಧ್ಯಮದವರು, ಎಲ್ಲರ ನಿರೀಕ್ಷೆ ಮೀರಿ ಇವತ್ತು ಮಂಗಳೂರು ನಗರ ಕಮಿಷನರೇಟಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾನು ಯಾವುದೇ ಒಂದು
ಗೊಂದಲ ಇಲ್ಲದೆ, ಯಾವುದೇ ಒಂದು ಮುಜುಗರ ಇಲ್ಲದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರದ್ಧೆಯಿಂದ, ಹೆಚ್ಚು ಶ್ರಮಪಟ್ಟು ನಾವು ಕರ್ತವ್ಯ ನಿರ್ವಹಿಸಲಿಕ್ಕೆ ಸಿದ್ಧರಿದ್ದೇವೆ. ಇದಕ್ಕೆ ಸಾರ್ವಜನಿಕರೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ನಾನಾದರೂ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮೋದಿಯರು ದೀಪವನ್ನು ಪ್ರಜ್ವಲಿಸಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಓಂ ಅಸತೋಮ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅನ್ನುವ ಹಾಗೆ, ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿನ ಬೇಡ ದೇವ ಒಲಿದಾತನೇ ಜಾತಿ ಸರ್ವಜ್ಞ ಅನ್ನುವ ಹಾಗೆ, ಜ್ಯೋತಿಯಿಂದ ಅಜ್ಞಾನವನ್ನು ಹೊಡೆದೋಡಿಸತಕ್ಕಂಥ ಸಂಕೇತ ಜ್ಯೋತಿಯೇ ಬಾಳಿನ ಬೆಳಕು. ಆತ್ಮೀಯರೇ, ಎಲ್ಲ ಅತಿಥಿ ಮಹೋದಯರು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಈಗ ನಡೆಸತಕ್ಕಂಥ ಕಲ್ಚರ್ ಪ್ರೋಗ್ರಾಮ್ ವೀಕ್ಷಣೆ ಮಾಡಬೇಕಂತೇಳಿ ಮಾನ್ಯರವರಲ್ಲಿ, ಎಲ್ಲ ಗಣ್ಯ ಮಾನ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಹಬ್ಬ ಅಂದ್ರೆ ಗೊತ್ತು ನಿಮಗೆಲ್ಲರಿಗೆ. ಎಲ್ಲ ಜನ ಎಲ್ಲ ವರ್ಷವಿಡೀ 12 ಹಬ್ಬಗಳನ್ನೆಲ್ಲ ಮಾಡ್ತಾರೆ, ಪೊಲೀಸರು ಬಂದೋಬಸ್ತ್ ಮಾಡ್ತಾರೆ. ಇವತ್ತಿನ ದಿವಸ ನಮ್ಮದೇ ಆದ ದಿನ, ನಮ್ಮದೇ ಹಬ್ಬ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರೂ ಸಾಕ್ಷಿ, ಎಲ್ಲ ಗಣ್ಯಮಾನರು ಸಾಕ್ಷಿಯಾಗಿದ್ದಾರೆ ಆತ್ಮೀಯರೇ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಪ್ರಪ್ರಥಮವಾಗಿ ನಾರ್ತ್ ಸಬ್ ಡಿವಿಷನ್ದಿಂದ ಇವತ್ತಿನ ದಿವಸ ನಾಡಗೀತೆ, ಅವರು ಹಾಡ್ತಕ್ಕಂಥ ನಾಡಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಅದು ದೇಶಭಕ್ತಿ ಗೀತೆ. ಈ ದೇಶಭಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಸನ್ಮಾನ್ಯ ಒಬ್ಬ ಖ್ಯಾತ ಪ್ರಖ್ಯಾತಿ, ನಮ್ಮ ನಿತ್ಯೋತ್ಸವ ಕವಿ ಎಂದೇ ಹೆಸರಾಂತರಾಗಿದ್ದ ನಮ್ಮ ಕನ್ನಡ ನಾಡಿನ ಕವಿಗಳಾದಂಥ KS ನಿಸಾರ್ ಅಹಮದ್ ಅವರು ರಚಿಸಿರ್ತಕ್ಕಂಥ ಒಂದು ಗೀತೆ. ನಿತ್ಯೋತ್ಸವ ಅಂತಕ್ಕಂಥದ್ದು ಒಂದು ನಾಡಿನ ಬಗ್ಗೆ ವಿವರಣೆ ಕೊಟ್ಟಂಥ ಗೀತೆ. ಆ ಒಂದು ಟೈಟಲ್ದಿಂದ ನಿತ್ಯೋತ್ಸವ ಕವಿ ಅಂತಕ್ಕಂಥದ್ದು ಒಂದು ಅವರು ನಾಮಾಂಕಿತರಾಗಿದ್ದರು. ಸೊ ಅಂಥ ಒಂದು ಈ ನಿಟ್ಟಿನಲ್ಲಿ ಈ ನಾರ್ತ್ ಸಬ್ ಡಿವಿಷನ್ದ ಮುಖ್ಯ ಅಧಿಕಾರಿಗಳಾದಂಥ ಮಹೇಶ್ ಅವರ ನೇತೃತ್ವದಲ್ಲಿ ಅವರ ತಂಡದೊಂದಿಗೆ ಬಂದು ಜೋಗದ ಸಿರಿ ಬೆಳಕಿನಲ್ಲಿ ಅಂತಕ್ಕಂಥದ್ದು ಒಂದು ಸಿರಿಯ ಗೀತೆಯನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾರ್ತ್ ಸಬ್ ಡಿವಿಷನ್ದ ಅಧಿಕಾರಿಗಳಾದಂಥ ಮಹೇಶ್ ಸರ್ ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಗೀತೆ. ಹಲೋ ಹಲೋ ಚೆಕ್ ಒನ್ ಹಲೋ 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 ಚೆಕ್ ಹಲೋ
ಹಲೋ ಹಲೋ ಹಲೋ ಚೆಕ್ ಚೆಕ್ ಹಲೋ ಚೆಕ್. ಹಲೋ ಹಲೋ ಸಿರಿ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಲದಲ್ಲಿರ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ಸಾಯಿ ನಿತ್ಯೋತ್ಸವ ಸಾಯಿ ನಿತ್ಯೋತ್ಸವ ಸಿರಿ ಬೆಳಕಿನಲ್ಲಿ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡವಾಗಿರು. ಇತಿಹಾಸದ ಹಿಮದಲ್ಲಿನ ಗತ ಸಾಹಸ ಸಾರುತ್ತಿರುವ ಇತಿಹಾಸದ ಹಿಮದಲ್ಲಿನ ಗತ ಸಾಹಸ ಸಾರುತ್ತಿರುವ ಓಲೆಗರಿಯ ಸಿರಿಗಳಲ್ಲಿ ಕನ್ನಡವೇ ಕನ್ನಡವೇ ಸಿರಿಗನ್ನಡಂ ಸಿರಿಗನ್ನಡಂ ಹಲವೆನ್ನದ ಹಿರಿಮೆ ಸದ್ವಿಕಾಸಶೀಲ ನುಡಿಯ ಹಲವೆನ್ನದ ಹಿರಿಮೆ ಸದ್ವಿಕಾಸಶೀಲ ನುಡಿಯ ಈ ವತ್ಸರ ಮನದ ವಾರ ಮಹಿಮೆ ಮೋಹದ ಸಿರಿ ಬೆಳಕಿನಲ್ಲಿ
ಕೊಕ್ಕೋ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಆಡು ಆನೆಯ ನುಂಗಿ ಆಡಲು ಬಂದ ಪಾತರದವಳ ಮತ್ತೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಉಳ್ಳುವಳಿಕೆಯ ನುಂಗಿ ಕಲ್ಲು ಹುಟ್ಟವ ನುಂಗಿ ಕಲ್ಲು ಕೊಡುಗೆಯ ನುಂಗಿ ಲೂಕುತ್ತವ ನುಂಗಿ ಎಲ್ಲಲು ಬಂದ ಮುಕ್ತಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಗ್ಗ ಮಗವ ನುಂಗಿ ಮಕ್ಕಳಲ್ಲಿರುವ ಅಣ್ಣನನ್ನೇ ಮನೆಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗವಿಯನ್ನು ನುಂಗಿ ಹುಟ್ಟ ಗವಿಯನ್ನು ನುಂಗಿ ಗೋವಿಂದ ಗುರುವಿನ ಮನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಧನ್ಯವಾದಗಳು. ಕನ್ನಡ ನಾಡಿನ ಕೀರ್ತಿ ಮತ್ತು ಜನಪದ ಸಂತ ಶಿಶುನಾಳ ಶರೀಫ ಕನ್ನಡದ ಕಬೀರ್ ಅವರ ಒಂದು ಪದ್ಯವನ್ನು ಹಾಡಿ ನಮ್ಮೆಲ್ಲರನ್ನು ರಂಜಿಸಿದ್ದಕ್ಕಾಗಿ ಈ ಟೀಮಿನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಹೇಶ್ ಸರ್ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ ಅಂತೇಳಿ ಎಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಮಂಗಳೂರ ಪೊಲೀಸ್ ಹಬ್ಬಕ್ಕೆ ಕಾರಣೀಭೂತರಾದಂಥ ನಮ್ಮ ನೆಚ್ಚಿನ ಕಮಿಷನರ್ ಸಾಹೇಬರು ಹಿಂದಿ ಚಲನಚಿತ್ರ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ.
ದಕ್ಷಿಣ ಭಾರತದ ಪ್ರಖ್ಯಾತ ನಟರೊಬ್ಬರು ಬಂದಿದ್ದಾರೆ, ಸುಮಂತ್ ಅವರು. ಬಹಳಷ್ಟು ಚಿತ್ರಗಳಲ್ಲಿ ಇವ್ರನ್ನ ನಾವು ನೋಡಿದ್ದೀವಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಎಲ್ಲ ಸಾಕಷ್ಟು ಭಾಷೆಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸಬೇಕು ಅಂತ ಕೋರ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಸರ್. ಬಹಳಷ್ಟು ಸಿನಿಮಾಗಳ ತಮ್ಮ ನೋಡಿದ್ದೀವಿ. ನಮ್ಮ ಇಲ್ಲಿರೋರೆಲ್ಲ ಪೊಲೀಸರು ಅಥವಾ ಪೊಲೀಸರು ಕುಟುಂಬದವರು, ಪೊಲೀಸ್ ಸ್ನೇಹಿತರು, ಇಲ್ಲಿ ಮಾಧ್ಯಮದವರು ಇದ್ದಾರೆ, ನಮ್ಮ DC ಅವರು ಇದ್ದಾರೆ. ಅವರು ಹೆಚ್ಚು ಪೊಲೀಸರೇ. ಅವರಲ್ಲಿ ಮೋಸ್ಟ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ, ಅವ್ರು ನಿಮ್ಮಲ್ಲಿ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಿಂತ ಜಾಸ್ತಿ P ಫ್ಯಾಕ್ಟ್ರು ಜಾಸ್ತಿ ಇದೆ ಅಂತ. ಯಾಕಂದ್ರೆ ಅಷ್ಟು ಪೊಲೀಸರ ಬಗ್ಗೆ ಅವ್ರಿಗೆ ಪ್ರೀತಿ, ಮತ್ತೆ ಅವರು ಒಳಗಡೆ ಒಬ್ಬ ಪೊಲೀಸ್ ಮ್ಯಾನ್ ಅವರಲ್ಲೂ ಕೂಡ ಇದ್ದಾನೆ. ಸೊ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಪೂರಕ್ಲೆಗ್ ತುಳುನಾಡದ ಸೊಲಮೇಲು ಎನ್ನ ಅಪ್ಪನ ಮೂಲೆ ಮ್ಯಾಂಗ್ಳೂರು. ಯಾನ್ ಪುಟ್ಟಿದ್ದೀನಿ ಚೆನ್ನೈಡು. ಚೆನ್ನೈಟ್ ಕನ್ನಡ ಹಿಂಗೆ ಆತ ಬರ್ಪೂಜೆ ತುಳುಟು ಪಾತಿರೋ ಮನೆ ಅಂತ ತುಳುಟು ಪಾತಿರೋಲಿ. ಸೊ ಎನ್ನ ಎಂಕ್ಲನ ಫ್ಯಾಮಿಲಿ ಇಲ್ಲ ಸುಮಾರು ಜನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತೇರು. ಮೈ ನೀಸ್ ಇಸ್ ನೌ ACP ರೀನಾ ಸುವರ್ಣ ಇನ್ ಬ್ಯಾಂಗ್ಳೂರ್. And IG Rustum Suvarna, Bipin Suvarna. My father's name is Sushil Suvarna, and my grandpa was the public prosecutor here. So anyway, bari khushi andi ini pura mool meet malpana panna even yan pun Hyderabad adu sumar police function avule I am being invited, but ini mool enna oorudu battu onji police takul pura onji eet porludu onji get onji cinema shooting tilakana andi enna friend Gopal anna bari airport depala inka help maltandu ullaru. And in fact last time also I came there, but I could not come for the function. But today I made myself free. I want to see all the police acting on the stage. You are always in action, but now I want to see you all acting and all your skills. So I don't want to take much of your time, but some very important thing what I want to tell you. The nama border du pura military daklu ulleru, air force ulleru, navy ulleru. Aklegla namka dala sambandha ichi. Friendship is relationship is dala ichi. But akul namma ಹ್ಯಾಪಿನೆಸ್ ಮಾಡೋದು ಅಕುಲ್ ಅವಳು ಬಾರ್ಡರ್ಡು ಅಂತದ್ದು ಅಕ್ಕನ ಫ್ಯಾಮಿಲಿನೂ ಪೂರ ಸ್ಯಾಕ್ರಿಫೈಸ್ ಮಾಡ್ತದ್ದು. ಮೊರಾನಿ ಕೊರೋನಾ ಬಂದಾಗಲ ಪೂರ ಅಕ್ಕಳು ಪೂರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವೇನು ವಿ ಶುಡ್ ನಾಟ್ ಫರ್ಗೆಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ ಓವರ್ ದ ಕಂಟ್ರಿ ಲಾಕ್ಡೌನ್ ಅನೌನ್ಸ್ ಮಾಡ್ತೀವಿ ಪಕ್ಕ ಅಕುಲ್ಲ ರಾತ್ರಿ ಪಗಲು ಪೂರ ಅಕ್ಕಳು ಜಾಗ ಇರ್ತದೆ. ನಮ್ಗೆ ಕೂಡ ಅಕ್ಕಳು ಸುಮಾರು ಸರ್ವಿಸ್ ಮಾಡ್ತಿದ್ದಾರೆ. ಸುಮಾರು ಜನ ಅಕ್ಕಲ್ಲ ಅಕ್ಕಳು ಅಕ್ಕನ ಲೈಫನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಐದ್ರ ಪಕ್ಕ ಫಾರ್ಮರ್ಸ್, ಕಿಸಾನ್ ಪಕ್ಕ ಹಾಸ್ಪಿಟಲ್, ದ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವಾರ್ಡ್ ಮರಣ ಉಂಡು ಬಂದು ಗೊತ್ತಿತ್ತಲ್ಲ, ನರ್ಸಸ್ ಪೂರ ಬೋದು ಅಕ್ಲೇದು ಸರ್ವಿಸ್ ಮಾಡ್ತಿದ್ದಾರೆ. ಆ್ಯಂಡ್ ಸೊ ಒಕ್ಕಲು ಪೂರ ದೇ ಆರ್ ಆಲ್ ಐ ಕ್ಯಾನ್ ಸೇ ಸಮಥಿಂಗ್ ವೆರಿ ಅಬೌವ್ ಕಾಮನ್ ಮ್ಯಾನ್. ಬಿಕಾಸ್ ಅಕ್ಲೆ ಗೊತ್ತುಂಡು ಡೆತ್ ಏಪಲ ಬರ್ಕೊಂಡು ಬಂದೊಂದು ಗೊತ್ತುಂಡು. ಆಂಡಲ ಅಕಲು ನಮ್ಮ ದೇಶಕ್ಕೆ ಬಡೋದು, ನಮ್ಮ ಸ್ಟೇಟ್ಗೆ ಬಡೋದು ಅಕಲು ಮಲ್ತಿನ ಸರ್ವಿಸಸ್ ಏಪಲ ಮರಪಿರ ಬಲ್ಲಿ ಬಂದು ಏಪಲ ನೀವು ಆ ಫಂಕ್ಷನ್ ಕೊಡ್ತಾನೆ ಯಾನು ಪನ್ಪೆ. And also you deserve more for all the services, especially Hyderabad. We are seeing so many things. Today Hyderabad is a little different. I watched terrorism, I watched Naxalism, I watched factionism. So many bomb blasts, so many murders, so many killing. So many police people have lost their lives in this during this period. But now Hyderabad is different, lot of control on Naxalism, but terrorism is still there. It's also under control. Factionism is still going on. So with all these problems, still police panna, they are doing a great service. So I thank everyone, right from the constable to the commissioner. I thank everyone, the entire family. So all of you, I pray, all of you should be well, good. So have fun, enjoy yourself. Thank you very much. Thank you very much, sir. Hello. Thank you very much, sir. ಸೊ ಭಾಳ ಟೈಮ್ ಇಲ್ಲ, ಹಂಗಾಗಿ ನಾನು ಒಂದು ಹಾಡು ಹೇಳಬೇಕು ಅಂತ ನಾನೇ ಮೈಕ್ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಎವ್ರಿ ಒನ್ ವಿಲ್ ಬೇರ್ ವಿತ್ ಮೀ. ಸೊ ನಮ್ಮ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ಸ್ಟ್ರೆಂತಲ್ಲಿ ಮೋರ್ ದೆನ್ 70-75% ಸ್ಟ್ರೆಂತ್ ಇವಾಗ ಉತ್ತರ ಕರ್ನಾಟಕದ ಹುಡುಗರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮಂಗಳೂರಿಗೆ ಬಂದು ಮಂಗಳೂರಿನ ನೆಲ, ಜಲ, ಸಂಸ್ಕೃತಿಗೆ ಹೊಂದ್ಕೊಂಡು ಮಂಗಳೂರಿಗರೇ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ದೊಡ್ಡ ಸಲ್ಯೂಟ್ಸ್ ನನ್ನ ಕಡೆಯಿಂದ. ಎಲ್ಲಿ ಇಲ್ಲ ಕೈಯಲ್ಲಿದೆ.
ನಕ್ಯಾಗ ಮನಸಾತು ನಿನ್ನ ಮ್ಯಾಗ ನಿನ್ನ ಮ್ಯಾಗ ಬೆಟ್ಟು ಮಾಡಿದಿ ಮನದಾಗ 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 ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ 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 ಗೆದ್ದ ಚೈನ ಕಾಲಾಗ ಹಾಕೊಂಡು ನೀ ನಡೆವಾಗ ದೇವಲೋಕದಿಂದ ಅಪ್ಸರದರೆಗೆ ಇಳಿದು ಬಂದಂಗ ಗೆದ್ದ ಚೈನ ಕಾಲಾಗ ಹಾಕೊಂಡು ನೀ ನಡೆವಾಗ ದೇವಲೋಕದಿಂದ ಅಪ್ಸರದರೆಗೆ ಇಳಿದು ಬಂದಂಗ ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮುತ್ತು ಕೊಡೋದು ಯಾವಾಗ ಯಾವಾಗ ಮನಸಾತು ನಿನ್ನ ಮ್ಯಾಗ ನಿನ್ನ ಮ್ಯಾಗ ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನಗತಿ ಓ ಬಸವಣ್ಣನ ಜಾತ್ರಾಗ ತುಂಬಾ ಹೊತ್ತು ತಲೆ ಮ್ಯಾಗ ಓಣಿ ಹಿಡಿದು ನೀ ಬರುವಾಗ ನವಿಲು ನಡಿಗೆ ನಡೆದಾಗ ಬಸವಣ್ಣನ ಜಾತ್ರಾಗ ತುಂಬಾ ಹೊತ್ತು ತಲೆ ಮ್ಯಾಗ ಓಣಿ ಹಿಡಿದು ನೀ ಬರುವಾಗ ನವಿಲು ನಡಿಗೆ ನಡೆದಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಳ್ಳ ಹೊಡೆದಂಗಾತು ನನ್ನ ಎದೆಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಳ್ಳು ಹೊಡೆದಂಗಾತು ನನ್ನ ಎದೆಯಾಗ ನನ್ನ ಕೂಡದು ಯಾವಾಗ ಮನಸಾತು ನಿನ್ನ ಮ್ಯಾಗ ನಿನ್ನ ಮ್ಯಾಗ ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ತಮ್ಮ ಅತ್ಯುತ್ತಮ ಕಂಠದಿಂದ ಉತ್ತರ ಕರ್ನಾಟಕದ ಅದ್ಭುತವಾದ ಗೆಳತಿ ಸಾಂಗ್ ಆಡಿದ್ದಕ್ಕೆ. ಆದ್ಮೇಲೆ ಮುಂದಿನ ಹಾಡನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೌತ್ ಸಬ್ ಡಿವಿಷನ್ನದ ಅಧಿಕಾರಿಗಳು ನೇತೃತ್ವದಲ್ಲಿ ರೂಪುಗೊಂಡಿರ್ತಕ್ಕಂಥ ಈ ಟೀಮ್ ವಿಶ್ವ ವಿನೂತನ ವಿದ್ಯಾಚೇತನ, ಇತ್ತೀಚೆಗೆ ನಮ್ಮನ್ನು ಅಗಲಿರ್ತಕ್ಕಂಥ ಚೆನ್ವೀರ ಕಣಿಯವರ ರಚನೆ ಮಾಡಿದಂಥ ಈ ನಾಡಗೀತೆಯೊಂದಿಗೆ ನಮ್ಮ ಮುಂದೆ ಸೌತ್ ಸಬ್ ಡಿವಿಷನ್ದ ಎಲ್ಲ ಟೀಮ್ ಅಧಿಕಾರಿಗಳು ಬಂದು ಈ ಹಾಡನ್ನು ಪ್ರಸ್ತುತ ಮಾಡ್ಬೇಕಂತೇಳಿ ಮಾನ್ಯರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ.
ಕಾಲೆ ಇನ್ನೊಂದು ವಿಶೇಷ ಸೂಚನೆ, ಸೌತ್ ಸಬ್ ಡಿವಿಷನ್ ಮ್ಯಾಗ ಸಾಹೇಬ್ರು ಭಾಳ ಪ್ರೀತಿ, ನಡು ಒಂದು ಅವರು ಹಾಡ್ತೀನಿ ಅಂಥೇಳಿ ನಮ್ಮ ಅಪೇಕ್ಷೆ. ಸಾಹೇಬ್ರು ಬಂದು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಹಾಡಿನೊಂದಿಗೆ ವಿಶ್ವ ವಿನೂತನ ವಿದ್ಯಾಚೇತನ ದಯವಿಟ್ಟು ಸೌತ್ ಸಬ್ ಡಿವಿಷನ್ ಸಾಹೇಬ್ರು ಕರ್ಕೊಂಬರ್ಬೇಕು. ಸಾಹೇಬ್ರಿಗೆ
की बोलो भारत माता की ಧನ್ಯವಾದಗಳು ಸೌತ್ ಸಬ್ ಡಿವಿಷನ್ದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ. ಈಗ ಮುಂದಿನ ಗೀತೆ ಸೆಂಟ್ರಲ್ ಮತ್ತು CIR ಅಧಿಕಾರಿ ಮತ್ತು ಸಿಬ್ಬಂದಿಯವರಿಂದ ಉತ್ತಮವಾದಂಥ ದೇಶಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಅವರನ್ನು ನೇತೃತ್ವದಲ್ಲಿ ACP ಸೆಂಟ್ರಲ್ ಅವರು ಮತ್ತು ACP CIR ಅವರು ಹಗಲು ರಾತ್ರಿ ಅನ್ನದೇ ಅವರನ್ನು ರೆಡಿ ಮಾಡಿದ್ದಾರೆ. ಅವರು ಉತ್ತಮವಾದಂಥ ಒಂದು ಗೀತೆ 5 ಬೆರಳು ಸೇರಿ ಒಂದು ಮುಷ್ಟಿ ಅಂತಕ್ಕಂಥದ್ದು ಕನ್ನಡದ ಶ್ರೇಷ್ಠ ಕವಿಗಳಾದಂಥ SH ವೆಂಕಟೇಶ್ ಮೂರ್ತಿ ಅವರು ಬರೆದಂಥ ಗೀತೆ ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. 5 ಬೆರಳು ಸೇರಿ ಒಂದು ಮುಷ್ಟಿ. ಜಯನಂದ ಹಲವು ಮಂದಿ ಸೇರಿ ಸಮಷ್ಟಿಯು 5 ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಒಳಗಲೇ
ಧನ್ಯವಾದಗಳು ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ. ಮುಖ್ಯವಾಗಿ ಇದನ್ನು ನುರಿತು ಮತ್ತು ಹದ ಮಾಡಿ ನಮ್ಮನ್ನು ತುತ್ತು ಮಾಡಲು ಉಣಬಡಿಸಿರ್ತಕ್ಕಂಥ CP ಸಾಹೇಬರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಹೇಳೋಣ. ಆತ್ಮೀಯರೇ, ಮುಂದಿನ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೌತ್ ಸಬ್ ಡಿವಿಷನ್ನಿಂದ ಜನಪದ ಹಾಡಿನೊಂದಿಗೆ ಈಗ ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡಾನ, ಹಾರಾರಿ ಕೆಸರ ತುಳಿದಾನ, ಹಾರ್ಯಾರಿ ಕೆಸರ ತುಳಿಯುತ್ತ ಮಾಡ್ಯಾನ, ನಾರಿಯರು ಹೊರೆಯುವಂಥ ಐರಾಣಿ ಅಂತಕ್ಕಂಥದ್ದು ಸುಪ್ರಸಿದ್ಧ ಜನಪದ ಗೀತೆ, ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಗೀತೆ. ಮೊಟ್ಟ ಮೊದಲಿಗೆ ಅಪ್ಪುಗೇರಿ ತಿಪ್ಪನಾಜಿ ಅವರು ಹಾಡಿದ ಈ ಗೀತೆ ದಯವಿಟ್ಟು ತಾಂತ್ರಿಕ ದೋಷದಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅಲ್ಲಿವರೆಗೆ ನಮ್ಮ ನೆಚ್ಚಿನ ಆಯುಕ್ತರವರು ಬಂದು ಒಂದು ಹಿಂದಿ ಚಲನಚಿತ್ರ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಿಂದಿ ಚಲನಚಿತ್ರ ನಿಮ್ಮನ್ನು ರಂಜಿಸಲು ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಚಪ್ಪಾಳೆಯ ಮೂಲಕ ಸಾಹೇಬರನ್ನು ಸ್ವಾಗತಿಸಬೇಕು. ಹಲೋ ಹಲೋ ಇಲ್ಲ, ಇದು ಒಂದು ನಿಮಿಷ ಕೇಳಿ. ಇದು ನನಗೆ ಗೊತ್ತಿಲ್ಲ, ಅವರೇ ಕರೆದಿದ್ದು, ನಾನೇನು ಶೆಡ್ಯೂಲ್ ಮಾಡಿರಲಿಲ್ಲ. ನಿಮಗೆಲ್ಲ ಮೋಸ್ಟ್ಲಿ ಚಿಚೋರಿ ಫಿಲ್ಮ್ದು ಸುಶಾಂತ್ ಸಿಂಗ್ ರಜಪೂತ್ ಹಾಡು ಗೊತ್ತಿರ್ಬೋದು, ಖೈರಿಯತ್ ಪೂಚೋ, ಆ ಹಾಡು.
ये दूरियां फिलहाल है। ओ खैरियत पूछो कहीं तो कैफियत पूछो तुम्हारे बिन दीवाने का क्या हाल है। ओ दिल मेरा देखो ना मेरी हैसियत पूछो तेरे बिन एक दिन जैसे 100 साल है। अंजाम है तय मेरा होना तुम्हें है मेरा जितनी भी हो दूरियां फिलहाल है। ये दूरियां फिलहाल है। ಥ್ಯಾಂಕ್ ಯು. ಧನ್ಯವಾದಗಳು ಸರ್ ತಮ್ಮ ಅತ್ಯುತ್ತಮವಾದ ಚಲನಚಿತ್ರ ಗೀತೆಯನ್ನು ಸಾದರಪಡಿಸಿದ್ದಕ್ಕೆ. ಮುಂದಿನ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸೆಂಟ್ರಲ್ ಮತ್ತು ACP ಸಬ್ ಡಿವಿಷನ್ CR ಸಬ್ ಡಿವಿಷನ್ದಾದಂಥ ಜನಪದ ಗೀತೆಯೊಂದಿಗೆ ಗ್ರೂಪ್ ಸಾಂಗ್ದೊಂದಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರನ್ನೆಲ್ಲ ರೆಡಿ ಮಾಡಬೇಕಾದ್ರೆ 2 ದಿವಸ ACP ಸೆಂಟ್ರಲ್ ಮತ್ತು ACP CR ಅವರು ಹಗಲು ರಾತ್ರಿ ಮನೆಗೆ ಹೋಗಿಲ್ಲ, ಹಂಗೆ ರೆಡಿ ಮಾಡಿದ್ದಾರೆ. ನಿಮ್ಮ ಮುಂದೆ ಪರ್ಫಾರ್ಮೆನ್ಸಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಸೌತ್ ಸಬ್ ಡಿವಿಷನ್ದು ಮುಂಜಾನೆದ್ದು ಕುಂಬಾರಣ್ಣ ಹಾಲುಬಾ ನುಂದಾನ ಹಾರೆ ಹಾರಿ ಕೆಸರ ತುಳಿದಾನ ತಾಂತ್ರಿಕ ದೋಷದಿಂದ ಮುಂದೂಡಲಾಗಿತ್ತು. ಅದನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಕುಂಬಾರನ ಬದುಕು ಹೆಂಗಿರ್ತದ ಜನಪದ ರೀತಿಯಲ್ಲಿ ಹೇಳ್ತಾರೆ. ಬೆಳ್ಳಾನ ಬೆಳಗೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆ ಏಳು ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನೆ ಅಂತಕ್ಕಂಥದ್ದು. ಯಾರು ಜನಪದರು ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗುದೇವ ಅಂತಕ್ಕಂಥದ್ದು ಒಂದು ಹಾಡು. ಕುಂಬಾರನ ಬದುಕಿನ ಕುರಿತಾಗ ಜನಪದ ಗೀತೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಮ್ಮೊಂದು ಮತ್ತೆ ವಿನಂತಿ ಏನಂದ್ರೆ, ಒಂದಕ್ಕೆ ಸಾಹೇಬರು ಬಂದಿದ್ದಾರೆ ಮತ್ತು ಇದಕ್ಕೂ ಅವರು ಬರ್ಬೇಕಂತೇಳಿ ನಾವು ಮಾನ್ಯರವರಲ್ಲಿ ವಿನಂತಿಸ್ಕೊಳ್ತಾ ಇದ್ದವನು. CP ಸಾಹೇಬರು ಈ ಹಾಡಿಗೆ ಕೂಡ ಬರ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದಾನೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಆನಿಲ್ಲ 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 ಹೇಳಿದ್ರೆ ಹೇಳಿದ್ರೆ ಹತ್ತಿರ ನಿಮ್ಮ ಇದು ಉಂಟಲ್ಲ ಕ್ಲೋಸ್ ಮಾಡ್ಬೇಕಂತ
ಹಲೋ ಹಲೋ. ಕುಂಬರನ್ನ ಹಾಲುವ ಮುಂದನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ಮಣ್ಣ ತುಳಿದಾನ ಬರುವಂತ ಐರಾಣಿ ಮುಂಜಾನೆ ಕುಂಬರಣ್ಣ ಹಾಲುವ ಮುಂದನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ತಂದೇವಿ ತಿಳಿದುಪ್ಪ ತಂದೇವು ನಮ್ಮ ಐರಾಣಿ ಮುಂಜಾನೆ ಕುಂಬರಣ್ಣ ಹಾಲುವ ಮುಂದನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ಬರೆದಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆ ಕುಂಬರಣ್ಣ ಹಾಲುವ ಮುಂದನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ಮುಂಜಾನೆ ಕುಂಬರಣ್ಣ ಹಾಲುವ ಮುಂದನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ಇನ್ನೊಂದಿದೆ. ಧನ್ಯವಾದಗಳು ಸೌತ್ ಸಬ್ ಡಿವಿಷನ್ಗೆ ಉತ್ತಮವಾದಂಥ ಒಂದು ಮುಂಜಾನೆದ್ದು ಕುಂಬರಣ್ಣ ಹಾಡ ಪ್ರದರ್ಶನ ಮಾಡಿದಂತೆ. ಮುಂದಿನ ತಯಾರಿ ಸೆಂಟ್ರಲ್ ಸಬ್ ಡಿವಿಷನ್ ಮತ್ತು ಬರಬೇಕು. ಅವರು ತೆಗೆದುಕೊಂಡಿರ್ತಕ್ಕಂಥ ಚೆಲ್ಲಿದರು ಮಲ್ಲಿಗೆ ಅಂತಕ್ಕಂಥದ್ದು ಒಂದು ಸುಂದರವಾದಂಥ ಜನಪದ ಗೀತೆ ಸಮೂಹ ಗಾನದಲ್ಲಿ ಹಾಡಲು ಬರ್ತಾ ಇದ್ದಾರೆ. CR ಮತ್ತು ಸೆಂಟ್ರಲ್ ಸಬ್ ಡಿವಿಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಹಲೋ. ಮುಂದಿನ
ಧನ್ಯವಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸೆಂಟ್ರಲ್ ಸಬ್ ಡಿವಿಷನ್ ಮತ್ತು CR ಅವರಿಗೆ ಇನ್ನೊಂದು ಜೋರಾದ ಚಪ್ಪಾಳೆ ಕೊಡಬೇಕು. ಆತ್ಮೀಯರೇ, ನಮ್ಮ ಮಧ್ಯೆ ಒಬ್ಬರು ಈ ಜಾದೂಗಾರ್ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಬಂದಿದ್ದಾರೆ. ನಮ್ಮನ್ನು ಈ ಹಾಡಿನ ಮೂಲಕ ರಂಜಿಸಿದ್ದು ಆಯಿತು. ಈಗ ಈ ಮಂಗಳೂರು ಪೊಲೀಸ್ ಹಬ್ಬದಲ್ಲಿ 2022 ಹಬ್ಬದಲ್ಲಿ ಶೆಟ್ಟಿಯವರು, ವಿಕ್ರಮ್ ಶೆಟ್ಟಿಯವರು ಅಂತಕ್ಕಂಥದ್ದು ಸುಪ್ರಸಿದ್ಧ ಜಾದೂಗಾರರು. ಕರ್ನಾಟಕ ತುಂಬ ಎಲ್ಲ ಮತ್ತು ವಿವಿಧ ರಾಜ್ಯದ ತುಂಬ ಎಲ್ಲ ಕಾರ್ಯಕ್ರಮ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ದಾರೆ. ಮಾಯಾ ಯಾಂತ್ರಿಕಗಾರರು ನಮ್ಮನ್ನು ನಿಮ್ಮನ್ನೆಲ್ಲರನ್ನು ಈಗ ಮಾಯಾಲೋಕಕ್ಕೆ ಮತ್ತು ಯಾಂತ್ರಿಕ ಜಾದೂಗಾರಕ್ಕೆ ಕರೆದುಕೊಂಡು ಹೋಗಲು ಬರ್ತಾ ಇದ್ದಾರೆ. ದಯವಿಟ್ಟು ಅವ್ರ ತಂಡದವರು ಮತ್ತು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೆವು. ದಯವಿಟ್ಟು ವಿಕ್ರಮ್ ಅವರು ಬೇಗ ರೆಡಿ ಆಗಬೇಕು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅರೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಹಲೋ, ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟ. Hands up high, high, can you touch the sky? Hands up high, high, can you touch the sky? Hands up high, high, can you touch the sky? Hands up high, high, can you touch the sky? Hands up high, high, 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 'cause big room never dies. Never dies.
ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್ ಎವ್ರಿವಾನ್. ಕೇಳ್ತಾ ಇಲ್ಲ. ನಮಸ್ಕಾರ ಎಲ್ರಿಗೂ. ಯಾಕೆ ನಮಸ್ಕಾರ ಹೇಳ್ತೀನಿ ಅಂತ ಹೇಳಿದ್ರೆ, ಲೈಟ್ ಫೋಕಸ್ ಲೈಟ್ ಕಣ್ಮೇಲೆ ಬೀಳುತ್ತೆ, ಜನ ಎಷ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನೀವು ಕಿರ್ಚೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಇದ್ದೀರಾ ಅಂತ. ಆಗ ನಿಮ್ಮ ಕಮಿಷನರ್ ಸಾಹೇಬರು ಹಾಡುವಾಗ ಕಿರ್ಚ್ತಾ ಇದ್ರಿ. ಅವರು ನಾನು ತಿಳ್ಕೊಂಡೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇದ್ದಾರೆ. ಮತ್ತೆ ಗೊತ್ತಾಯ್ತು ನನಗೆ ಆಡಿಯನ್ಸ್ ಎಷ್ಟಿದ್ದಾರೆ ನೋಡ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಈಗ ನಿಮ್ಮಲ್ಲಿ ಹೇಳ್ತೀನಿ, ಮ್ಯಾಜಿಕ್ ಅನ್ನೋದು ಕೇವಲ ಕೈ ಚಳಕ ಬುದ್ಧಿಶಕ್ತಿಯಿಂದ ಮಾಡುವಂಥ ಕಲೆ. ಇದು ಭೂತ ಪ್ರೇತ ಮಂತ್ರಗಳನ್ನ ಇಟ್ಕೊಂಡು ಮಾಡುವಂಥದ್ದು ಅಲ್ಲ. ಕೈ ಚಳಕ ವಿಜ್ಞಾನದಲ್ಲಿ ಎಲ್ಲರೂ ಮ್ಯಾಜಿಕ್ ಮಾಡ್ಬೋದು. ನೀವು ಕೂಡ ಕಲ್ತ್ರೆ ನನಗಿಂತ ಚೆನ್ನಾಗಿ ಮಾಡ್ಬೋದು ಅಂತೇಳಿ ಮ್ಯಾಜಿಕನ್ನು ಶುರು ಮಾಡ್ತೇನೆ. ಅಷ್ಟೊತ್ತಿಗೆ ಬರುವಾಗಲೇ ನನಗೆ ಕಮಿಷನರ್ ಸಾಹೇಬ್ ಸಿಕ್ಕಿದ್ರು. ನೀವು ಮಂತ್ರದ ಕೋಲು ಯಾಕೆ ಉಪಯೋಗಿಸ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ನೀವು ಕೂಡ ಒಂದು ಲಾಠಿ ಇಟ್ಕೊಂಡಿರ್ತೀರಲ್ವ ಫಂಕ್ಷನ್ಗೆಲ್ಲ ಎಲ್ಲ ಹೋಗುವಾಗ, ಅದೇ ರೀತಿ ನಾವು ಕೂಡ ಮಂತ್ರದ ಕೋಲು ಇಟ್ಕೊಳ್ತೀವಿ. ಅಲ್ಲ ರೀ, ಮಂತ್ರ ತಂತ್ರ ಇಲ್ಲ ಅಂದ್ಮೇಲೆ ಯಾಕೆ ರೀ ಮಂತ್ರದ ಕೋಲು ಅಂದರು. ನಾನು ಹೇಳಿದೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಪಾಠದ ಮಾಡ್ಬೇಕಾದ್ರೆ ಟೀಚರ್ ತಪ್ಪು ಮಾಡಿದ್ರೆ ಕೋಲಲ್ಲಿ ಹೊಡಿತಿದ್ರು. ಜಾದೂಗರಿಗೆ ಮಂತ್ರದ ಕೋಲ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಈಗ ವಿಶ್ವದಲ್ಲೇ ನಾನೊಬ್ಬನೇ ಈ ಮ್ಯಾಜಿಕ್ ಮಾಡೋದು. ಹೋಕಸ್ ಫೋಕಸ್ ಅಬ್ರಕಡಬ್ರ ಅಂದರೆ ಈ ಮಂತ್ರದ ಕೋಲು ಕೈಯಿಂದ ಕೆಳಗೆ ಬರುತ್ತೆ. ನೋಡ್ತಾ ರೀ ಸರ್, ಒಂದು ವಿನಂತಿ, ಮ್ಯಾಜಿಕ್ ಮಾಡುವಾಗ ಎಂಜಾಯ್ ಮಾಡಿ. ಎಲ್ಲರ ಅರ್ಥ ಆಗಲ್ಲ. ಹಾಡಾಡುವಾಗ ಕಿರ್ಚು ಮಾಡ್ಬೋದು, ಡ್ಯಾನ್ಸ್ ಮಾಡುವಾಗ ಕಿರ್ಚ್ಬೋದು. ಮ್ಯಾಜಿಕ್ ಮಾಡುವಾಗ ನೋಡಿದ್ರೆ ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು. ನೋಡಿ, ಹೋಕಸ್ ಫೋಕಸ್ ಅಬ್ರಕಡಬ್ರ ಅಂದರೆ ಈ ಮಂತ್ರದ ಕೋಲ್ ಇದ್ದಕ್ಕಿದ್ದಾಗೆ ಕೈಯಿಂದ ಕೆಳಗೆ ಬರುತ್ತೆ. ನೋಡಿ, ಹೋಕಸ್ ಫೋಕಸ್ ಅಬ್ರಕಡಬ್ರ, ಕಮಾನ್ ಡೌನ್ 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 ಡೌನ್. ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಮತ್ತೊಮ್ಮೆ ಮಾಡ್ತೇನೆ. ಹೋಕಸ್ ಫೋಕಸ್ ಅಬ್ರಕಡಬ್ರ ಅಂದರೆ ಈ ಮಂತ್ರದ ಕೋಲು ಕೈಯಿಂದ ಕೆಳಗೆ ಬರುತ್ತೆ. ತಿರ್ತು ಬಲೆ ತಿರ್ತು ಬಲೆ ತಿರ್ತು ಬಲೆ ತಿರ್ತು ಬಲೆ ತಿರ್ತು. ನನ್ಗೆ ಗೊತ್ತಾಯ್ತು ನಾನು ಯಾಕೆ ಈ ಮ್ಯಾಜಿಕ್ ಮಾಡಿದೆ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಲಿಕ್ಕೆ. ನೋಡಿ, ಅದೇ ಮಂತ್ರದ ಕೋಲು ಈಗ ಇಟ್ಕೊಂಡು ಹೋಕಸ್ ಫೋಕಸ್ ಅಬ್ರಕಡಬ್ರ ಕಮನ್ ಅಪ್ 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 ಅಂದ್ರು ನಿಮ್ಮ ಕಾನ್ಸಂಟ್ರೇಷನ್ ಇದೆಯಾ ಅಂತ ನೋಡಕ್ಕಷ್ಟೇ. ನೋಡಿ, ಇದೇ ಮಂತ್ರದ ಕೋಲು ಇದರಲ್ಲಿ ಯಾರೋ ಹೇಳ್ತಿದ್ರು ಜಾದೂಗರ ಕೈಯಲ್ಲಿ ಸ್ಪ್ರಿಂಗ್ ಇದೆ, ಅದಕ್ಕೆ ಅದು ಎಗರಾಡುತ್ತೆ ಅಂತೇಳಿ. ನಾವು ಮೂಲತಃ ಮಡಿಕೇರಿಯವರು, ದಕ್ಷಿಣ ಕನ್ನಡದವನಾಗಿದ್ದು ಕೂಡ ಹುಟ್ಟಿ ಬೆಳೆದಿದ್ದು ಮಡಿಕೇರಿಯಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಟೂಡೆಂಟ್ ಅಂತ ಸಣ್ಣ ಮೈಕಲ್. ಕೊಡಗಿನಲ್ಲಿ ಪಾರ್ಟಿ ಮಾಡ್ಬೇಕಾದ್ರೆ ಎಲ್ಲರೂ ಕುಡಿತಾ ಇರ್ತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ಈ ಕಡೆ ಎಲ್ಲ ತುಂಬ ತಂದೆ ತಾಯಂದ್ರಿಗೆಲ್ಲ ಗೌರವ ಕೊಟ್ಟು ಕದ್ದು ಕುಡಿತಾರೆ. ಕದ್ದು ಕುಡಿತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದರೆ ಹೇಗೆ ಎಸ್ಕೇಪ್ ಆಗ್ಬೋದು ಅನ್ನೋ ಒಂದು ಮ್ಯಾಜಿಕನ್ನು ಹೇಳಿ ಕೊಡ್ತೇನೆ. ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ. ಈಗ ನೋಡಿ, ವ್ಯಾನಿಷಿಂಗ್ ಆಫ್ ಜ್ಯೂಸ್ ಆರ್ ನಾವೆಲ್ಲ ಪತ್ರಿಕೆ ಓದ್ತೀವಿ. ಆದರೆ ತುಂಬ ಜನ ತುಂಬ ಕಂಜೂಸ್. ಎಲ್ಲರೂ ಪತ್ರಿಕೆ ತರಿಸಿ ಓದೋದಿಲ್ಲ. ಯಾರು ಒಬ್ಬ ತರಿಸಿದ್ರೆ ಎಲ್ಲರೂ ಅವ್ರದ್ದು ಇವ್ರದ್ದು ಕೇಳ್ಕೊಂಡು ಓದ್ತಾರೆ. ದಯವಿಟ್ಟು ಪತ್ರಿಕೆ ಕನ್ನಡದವರು ಎಲ್ಲರೂ ನಿಮ್ಮ ಮನೆಗೆ ಒಂದೊಂದು ಪತ್ರಿಕೆ ತರಿಸ್ಕೊಂಡು ಪತ್ರಿಕೆಯನ್ನು ಬೆಳೆಸಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ಕೊಳ್ತಾ ಇದೊಂದು ಮ್ಯಾಜಿಕ್ ಮಾಡ್ತೇನೆ. ಪತ್ರಿಕೆ ನಾನು ಓದ್ತಾ ಇದ್ದರೆ ಯಾರಾದರೂ ಒಂದು ಶೀಟ್ ಕೇಳಿದ್ರೆ ನನಗೆ ಕೋಪ ಬರುತ್ತೆ. ಕೋಪ ಬಂದರೆ ನಾನು ಏನು ಮಾಡ್ತೀನಿ ನೋಡಿ. Let's show you stick, I need the report. Get up there with me, when we in our zone. Artists say you want us the ringtone, and the default ring up on the phone like gun. Man no boat sway, we no live down a snow. You can be me vice mark on a side of phone. We no live a glass house, we fling rock stone. So pack up your bags and make your way home. We are who we are, we be who we be, who we be. Everybody RTC, looking everyone in the community. What we say? Everybody RTC, we are who we are, we be who we be, who we be. Everybody RTC, looking everybody in the community. What we say? Everybody RTC. Never fi run like this, never fi run like slow. This way they get pressed on the corner with another go. In this bank up on the play, them still a low. Never fi draw with race back home, everything on the road. Them say we need to one thing, it's a lot. Them come with a big brain, them have a giant. Them never know what to the from a distance, so we put a resistance.
ಕೊಟ್ಟರು ನಮಗೆ ತೃಪ್ತಿ ಆಗೋದಿಲ್ಲ. ಹಣಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಆದಾಗ ಒಂದು ಕೇಳುತ್ತೆ. ನೋಡೋಣ, ಎಲ್ಲರೂ ಒಮ್ಮೆ ಚಪ್ಪಾಳೆ ಕೊಡಿ, ಖುಷಿ ಆಯ್ತಲ್ವ ನೋಡೋಣ. ನೋಡಿ, ಈ ಕಡೆಯವರು ಒಂದು ನಿಮಿಷ, ಈ ಕಡೆಯವರು ಒಳ್ಳೆ ಕ್ಲಾಪ್ಸ್ ಕೊಟ್ಟಿದ್ದಾರೆ, ಈ ಕಡೆಯವರು ಕೊಟ್ಟೇ ಇಲ್ಲ. ಬೇಕೋ ಬೇಡ? ಖುಷಿ ಆಯ್ತಾ ನಿಮಗೆ? ಓಕೆ, ಈ ಕಡೆಯವರು ಕಮ್ಮಿ ಕೊಟ್ಟಿದ್ದು, ನೋಡಿ ಅವ್ರು ಜಾಸ್ತಿ ಕೊಟ್ಟರು. ನೀವೊಮ್ಮೆ ಸರಿ, ಎಲ್ಲರೂ ಸೇರಿ ಒಮ್ಮೆ. ಓಕೆ, ಮುಂದಿನ ಮ್ಯಾಜಿಕ್ ಹೋಗ್ತಾ ಇದ್ದೀನಿ. ಇದೊಂದು ವಿಶೇಷವಾದ ಮ್ಯಾಜಿಕ್, ಕಸದಿಂದ ರಸ ಅಂತ ಹೇಳ್ತಾರೆ. ಕಸದಿಂದ ರಸ, ಅದು ಯಾವ ರೀತಿ ನೋಡಿ, ಮ್ಯಾಜಿಕ್ ಮುಖಾಂತರ ಕಸದಿಂದ ರಸ. Show you stick I need the report. Up there with me, when we in our zone. Artists say they want us the ringtone. And the deep all ring up on the cool high tone. Man no boats where we no live down a stone. You can be me vice park on a side of phone. We no live a glass house, we will fling rock stone. So pack up your bags and make your way home. We are, oh we are, we be, oh we be, oh we be. Everybody RTC, looking everyone in the community. What we say? Everybody RTC, we are, oh we are, we be, oh we be, oh we be. Everybody RTC, looking everyone in the community. What we say? Everybody RTC. ಮ್ಯಾಜಿಕ್ ಇನ್ನೂ ಇದೆ, ಇದೊಂದು ಚಿಕ್ಕ ಝಲಕಷ್ಟೇ. ಈ ಸಾಧಾರಣವಾಗಿ ಆರ್ಕೆಸ್ಟ್ರಾ ಅಲ್ಲಿ ಇಲ್ಲಿ ಎಲ್ಲ ಮಧ್ಯದಲ್ಲಿ ಗೆಸ್ಟ್ ಆಗಿ ನಮ್ಮನ್ನು ಕರೆದಾಗ 10-15 ನಿಮಿಷಗಳ ಕಾಲ ಮ್ಯಾಜಿಕ್ ಮಾಡ್ತಾ ಇದ್ದೀವಿ. ಸಮಯದ ಅಭಾವ, ಮೊದಲೇ ಕಮಿಷನರ್ ಸಾಹೇಬ್ರು ಹೇಳಿದರು 20 ನಿಮಿಷದ ಮೇಲೆ ಹೋಗಬಾರ್ದು ಅಂತ. ಸರ್ ಆಯ್ತಾ ಟೈಮಿಂಗ್? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೊನೆ ಮ್ಯಾಜಿಕ್ ನಿಮ್ಮ ಮನಸ್ಸಲ್ಲಿ ಉಳಿಬೇಕು. ಹಾಗಂತಾದರೆ ನಿಮ್ಮ ಕರ್ಚೀಫನ್ನು ತೆಗಿರಿ, ಅದರ ಬಣ್ಣವನ್ನು ಬದಲಾಯಿಸ್ತೀನಿ. ನಿಮ್ಮ ಕರ್ಚೀಫನ್ನು ತೆಗೆದು ಹೀಗೆ ಇಟ್ಕೋಬೇಕು, ಅದರ ಬಣ್ಣ ಬದಲಾಯಿಸುವಂಥ ಕೊನೆಯ ಪ್ರಯತ್ನ. ಮ್ಯಾಜಿಕ್ ಫಾರ್ ಯು ಆಲ್, ಚೇಂಜಿಂಗ್ ದ ಕಲರ್ ಆಫ್ ಯುವರ್ ಹ್ಯಾಂಡ್ ಕರ್ಚೀಫ್. ಓಕೆ, ನಾನು ಮಾಡ್ದಾಗೆ ಮಾಡಬೇಕು. ಕಲರ್ ಚೇಂಜಿಂಗ್ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಕರ್ಚೀಫನ್ನಾಗಿ ಇಟ್ಕೋಬೇಕು. ಯಾವ ಬಣ್ಣ ಬೇಕು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೋಬೇಕು. ಹೀಗೆ ಇಟ್ಕೋಬೇಕು. ಒಂದ್ಸಲ ಹೀಗೆ ಮಾಡಿ, ಒಂದ್ಸಲ ಹೀಗೆ ಮಾಡಿ, ಹೋಗಿನ್ಸಲ ಮಾಡಿ. ಓಕೆ, ಮಂಗಳೂರು ಪೊಲೀಸ್ ಕುಟುಂಬದ ಹಬ್ಬಕ್ಕೆ ಬಂದಿರೋಂಥ ಎಲ್ಲರಿಗೆ ಬಬಾಯ್ ಅಂತ ಹೇಳ್ಕೊಳುತ್ತಾ ನಿಮ್ಮ ಮನೆಗೆ ಹೋಗೋಷ್ಟೊತ್ತರಲ್ಲಿ ನಿಮ್ಮ ಕರ್ಚೀಫ್ನ ಬಣ್ಣ ಬದಲಾಗುತ್ತೆ ಅಂತ ಹೇಳ್ಕೊಳುತ್ತಾ ಥ್ಯಾಂಕ್ ಯು. ಧನ್ಯವಾದ ವಿಕ್ರಮ್ ಸರ್ ಅವರಿಗೆ. ತಮ್ಮ ಮಾಯಾ ಛಳಕದಿಂದ ನಮ್ಮನ್ನೆಲ್ಲ ಮತ್ತು ಅಧಿಕಾರಿಗಳನ್ನು ರಂಜಿಸಿರ್ತಕ್ಕಂಥವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹಾಕೋಣ. ಆತ್ಮೀಯರೇ, ಹಾಡಿದ್ದಾಯ್ತು, ಇನ್ನು ಕುಣಿಯೋದು ಬಂತು. ಮೊದಲಿಗೆ ನಾರ್ತ್ ಸಬ್ ಡಿವಿಷನ್ನಿಂದ ಜಾನಪದದಲ್ಲಿ ಫ್ಯೂಷನ್ ಡಾನ್ಸ್ ಅಂತಕ್ಕಂಥದ್ದು ಒಂದು ಹೊಸ ವಿನೂತನವಾದಂಥ ಒಂದು ಪ್ರಯೋಗ ಮಾಡಿದ್ದಾರೆ. ACP ಮಹೇಶ್ ಸರ್ ಅವರ ನೇತೃತ್ವದಲ್ಲಿ ಜಾನಪದ ಫ್ಯೂಷನ್ ಡಾನ್ಸ್ ಅಂತಕ್ಕಂಥದ್ದು ಒಂದು ವಿಶೇಷವಾದ ನೃತ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಯಾರ ಅಧಿಕಾರಿಗಳು ಅದರಂತಕ್ಕಂಥದ್ದು ನಿಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನೀವು ಗೊತ್ತು ಹಿಡಿದವರಿಗೆ ACP ನಾರ್ತ್ ಸಾಹೇಬ್ರು 501 ರೂಪಾಯಿ ಬಹುಮಾನ ಕೊಡ್ತಿದ್ದಾರೆ ಅಂತಾರೆ. ಅದ್ರಾಗ ಕಾವೂರು ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ, ರಾಘವ್ ಪಟೇಲ್ ಸರ್. ಅವರಿಗೆ ನೀವು ಗುರುತಿಸ್ಬೇಕು. ಯಾರು ಗುರುತಿಸ್ತೀರಿ ಇಲ್ಲಿ ಬಂದು ಹೆಸರು ಬಿಡ್ಬೇಕು, ನಂತರ ಬಹುಮಾನ ಕೊಡಲಾಗುವುದು.
ತಯಾರದಲ್ಲಿ ಇರಬೇಕು. ನಾರ್ತ್ ಸಬ್ ಡಿವಿಷನ್ ಅಂತಿದ ನಂತರ ಸೌತ್ ಸಬ್ ಡಿವಿಷನ್ ಅವರಿಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೊಡ್ತಾರೆ ಡಾನ್ಸ್ ಇದೆ, ದಯವಿಟ್ಟು ರೆಡಿ ಇರಬೇಕು. ಹಲೋ 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 ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ನಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸಲ ಜಗತ್ತನ್ನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ಕಲೆಯಬಾಗದು. ಗುಡಿಸಲೇ ಅರಮನೆಯಾಗಲಿ ಆಟದ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಬೇಗವು ತೋರದು ಎಂದು ಬೇಗ ತೋರದು. ಎಲ್ಲ ಇದ್ದು ಎಲ್ಲರ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನೆನೆದು ಪ್ರೀತಿ ಹಂಚಿ
ಹುಯ್ಲಾ 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 ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತುಂಬಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಜೇನು ಕಿತ್ತು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು ಚಿಗುರೊಡೆಯಿತು ಬೆಳಕರಳಿತು ಹೊಳೆ ತರಿಸಿತು ರಸತಾಣ. ಮನೆ ಮನೆಯಲು ಜನ ಮನದಲು ಶಿವನೊಲವಿನ ಶುಭ ಜಾನ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. తాసద పెట్టరు ఊరుద పిలిపులు నలిపున పొర్లుతు యానా. ఆసేద కಣ್ಣుడు ఊరుద పొన్నులు తెలిపున మర్లుతు యానా. తాసద పెట్టరు ఊరుద పిలిపులు నలిపున పొర్లుతు యానా. ఆసేద కಣ್ಣుడు ఊరు
పొన్నులు తెలిపున మరలుతుయానా अरे हो गया मैं दीवाना बलो नलिपुलया वो जवाना नन बारी जालिय नम्मने दिನ ನರದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಪೊರ್ಲುತುಯಾನ ಆಸೆದ ಕನ್ನಡ ಬುರುದ ಪೊಣ್ಣುಲು ತಿಳಿಪುನ ಮರಳುತುಯಾನ ಸಂತಸದ ಈ ಶುಭಗಳಿಗೆ ನಂಕಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರೊರ್ಮೆ ಕನತರಿಗೆ ನಮ್ಮ ಊರ ಸಿಂಗಾರ ಹಾಡು ಈ ಭೂಮಿಯ ಬಂಗಾರ ಪೊಳೆಂಡು ನನಲಾಗ ಪಾಡದು ನಲಿಪುನ ಸಮಯ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಪೊರ್ಲುತುಯಾನ ಆಸೆದ ಕನ್ನಡ ಬುರುದ ಪೊಣ್ಣುಲು ತಿಳಿಪುನ ಮರಳುತುಯಾನ ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ ಮಣ್ಣೆಡೆಗೆ ಮತ್ತಳೆದ ಸ್ವರ ತೆಂಬರೆದ ಚೆಂಡೇದ ಓದಗಗೆ ನಮ್ಮ ಪೂರ ಮಂಜಾನ ಬದುಕು ಭೇದ ಭಾವ ದೂರಾದ ಬರಿಕೆ ನನಸಾರ ಜನ್ಮನು ಕಳೆಗೊಡು ಮೂಲೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲುತುಯಾನ ಆಸೆದ ಕಣ್ಣಡು ಮೂರುದ ಪೊಣ್ಣುಲು ತಿಳಿಪುನ ಮರಳುತುಯಾನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲುತುಯಾನ ಆಸೆದ ಕಣ್ಣಡು ಮೂರುದ ಪೊಣ್ಣುಲು ತಿಳಿಪುನ ಮರಳುತುಯಾನ घल्लु घल्लेनु दाव ಗೆಜ್ಜೆ घल्लु घल्लेनु दाव ಗೆಜ್ಜೆ घल्लु घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लु घल्लेनु दाव दोस्ती घल्लु घल्लेनु दाव मस्ती कुस्ತಿಯಲ್ಲಿ दोस्ती घल्लु घल्लेनु दाव ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ
ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ. పాడిగా పాడిలే గోపెలే పాడిగా ಕಾಡಿನಲ್ಲಿ ನೋಡ ನಮ್ಮ ರಾಜ್ಯನಾಲಗ ಕಾಡಿಯಲ್ಲಿ ಮೋತಿ ನೋಡ ಎಂತ ಚಂದಗ. ಬೆಟ್ಟದ ಬಾರ್ಲೆ ನಂಜಾನೆ ಹಟ್ಟಿಗೆ ನಾನು ಬರಲೇನೆ. ಬೆಂಗಾದ ಹೆಣ್ಣ ಜಿಂಕೆಯ ಕಣ್ಣ ಆಸೆಯ ಕಂಡಾಗ
ನಿಲ್ಸಿದ ಹಾಗೆ ನಿಂದಾಗೆ ಬರಲ್ಲ ನಿಮ್ಗೆ ವತಿಯಿಂದ ಇನ್ನೊಂದು ಉತ್ತಮವಾದಂತ ಡಾನ್ಸ್ ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲ ನೋಡಿದಿರಿ, ಜೈ ಹೋ ಅಂತಕ್ಕಂಥದ್ದು ರಾಷ್ಟ್ರ ಪ್ರೇಮವನ್ನು ಕಿಚ್ಚೆಚ್ಚಿಸುವಂತ ಒಂದು ಸಂದೇಶ. ಆ ಒಂದು ಡಾನ್ಸ್ ರೂಪವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸೌತ್ ಸಬ್ ಡಿವಿಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ಮುಂದಿನ ತಯಾರಿ ಸಿಆರ್ ಮತ್ತು ಸೆಂಟ್ರಲ್ದವರು ತಪ್ಪಂಗುಚ್ಚಿ ಡಾನ್ಸ್ ಅಂತ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮುಂದಿನ ತಯಾರಿ ರೆಡಿ ಇರಬೇಕು. ಸೆಂಟ್ರಲ್ ಮತ್ತು ಸಿಆರ್ ಸಬ್ ಡಿವಿಷನ್ ಅವರು. Yeah.
आजा आजा जिंद शामी आने के तले, आजा जरी और नीले आसमाने के तले। सच्ची मैंने जान कमाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली बनाई है। आजा आजा जिंदे शामी आने के तले, आजा सारी वाले नीले आसमान के तले। Champagne come and get honey did hang on the ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮುಂಡ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ
ಅಲೆದಾಡಿಸುವ ಬಂಡೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನೋಡಿ, ಎಲ್ಲ ಸ್ವಲ್ಪ ಕುತ್ಕೋಬೇಕು, ಸ್ವಲ್ಪ ಎಲ್ಲ ನಿಮ್ಮ ಜಾಗದಲ್ಲಿ. ಒಳ್ಳೆ ಪ್ರದರ್ಶನ ಕಾಣ್ತಾ ಇರೋ ಕೊಪ್ಪರಿಗೆ ಅನ್ನೋ ಒಂದು ನಾಟಕ ಇದೆ, ಸುಮಾರು 1 ಗಂಟೆ ನಾಟಕ. ಯಾರು ಎದ್ದೋಗ್ಬಾರ್ದು, ಯಾಕಂದ್ರೆ ಅವರು ಆಲ್ಮೋಸ್ಟ್ 3 hours ಇಂದ ಬರೀ ಮೇಕಪ್ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತೆ ಆಡಿಯನ್ಸ್ ಅವ್ರು ನನಗೊಂದು ರಿಕ್ವೆಸ್ಟ್ ಮಾಡಿದ್ರು, ಸರ್ ಇವಾಗ ಎಷ್ಟು ಜೋಶ್ ಇತ್ತು ಅದೇ ಜೋಶ್ ನಮ್ಮ ನಾಟಕ ಇದ್ದಾಗೂ ಕೂಡ ಇರಬೇಕು ಅಂತ. ಎಲ್ಲ ಇರ್ತೀರಲ್ಲ? ಇರ್ತೀರಾ? ಇರ್ತೀರಾ? ಮುಂದಿನ ಅದ್ಭುತವಾದ ಒಂದು ಡಾನ್ಸ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಸೆಂಟ್ರಲ್ ಮತ್ತು CR ಸಬ್ ಡಿವಿಷನದ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ಬೇಗ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವೇದಿಕೆ ಮೇಲೆ ಬರಬೇಕು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳನ್ನು ಆರಾಧಿಸಲ ಆರಾಧಿಸಲ ಆಡಿಸಿಯೇ ನೋಡು
ಉಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯಬಾಗದು ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟಲು ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಬೇಗ ತೋರದು ಎಂದು ಬೇಗ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶದೊಳದ ಕೈಗೆ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ನಿನಯದಿ ಹೀಗೆ ನಿನ್ನನ್ನು ಬರೆದ ನಾವು ಕುಣಿತ ಹಾಡು ನಗುತ್ತ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ Halamati Habibu, Halamati Habibandale, Halamati Habibu, Halamati Habibanda, Halamati Habibu, Halamati Habibandale, Halamati Habibu, Halamati Habibu. Malama pita de, malama
ಸಿಲುಕ್ ಸತ್ತ ನೀ ಬೈದು ಕಟ್ಟ ಲವ್ ಸೊತ್ತ ಸೊತ್ತ ತಾಪ್ಮಿ ತಾಪ್ಮಿ Hey my dear ಮಚ್ಚಾ ನೀ ಮನಸ್ಸ ವಜ್ಜ ನಮ್ಮ ಓರಸಿ ಕಲಾ ಮಡಿಯ ರಾಣಿ ಎಂಟ್ರಿ ಮಲವಾಣಿ ನಮ್ಮ ಒನ್ನ ಸರ ಭಯ ಪಟ್ಟಿ ಕಿರುಚ ನಮ್ಮ ಬಿಸಿ ಪಕ್ಕ ಪೋಟ ಉಂಡಪ್ಪ ಯುತ್ತೇವೆ ಸಾನಿ ಎಂಬುದೆಯ ಲೌಡಿ ಬೇಬಿ You're my only girlfriend, I'll give you two tender, we'll make us new tender, baby. నువ్వు అమ్మి అమ్మి అంటాంటే నీ పల్లానైపోయినట్టుంది రా సామి నా సామి నువ్వు స్వామి స్వామి అంటాంటే నా పెరుగుటి లెక్క చక్కంగుంది రా సామి నా సామి నీ ఎనకే అడిగేస్తాంటే నీ ఎనకే అడిగేస్తాంటే ఎక్కన గోడి ఎక్కినట్టుంది రా సామి నీ పక్కన కూర్చుంటాంటే పరమేశ్వరుడే తక్కినట్టుంది రా సామి నువ్వు ఎలా నారేసిస్తా ఉంటే ఎరేయండి నట్టుంది నా సామి నా సామి నా సామి రా సామి నా మగరు సామి మిసల సామి రోషల సామి నా సామి రా సామి మంగరు సామి మిసల సామి రోషల సామి ಶರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಬಟನ್ ಇಲ್ಲ ಕಾಲರು ಮಾತ್ರ ಮೇಲೆ ನಮ್ದು ಜ್ವರ ಬಂದ ಹಾರ್ಟು ನಂದು ಒಂದೊಳ್ಳೆ ಕಂಬ್ಳಿ ಇಲ್ಲ ಲೇಡೀಸ್ ಸಿಕ್ಕರೆ ಸರಿ ಹೋಗ್ಬೋದು ಗುಲಾಬಿ ಫ್ಲವರು ಬಲಗೈನೇ ಹಿಡ್ಕೋ ಬ್ರದರು ನಮ್ಮಲ್ಲಿ ಹುಡುಗಿರು ತುಂಬಾನೇ ಹುಷಾರು ಹಾರ್ಟು ತೆಗೆದು ಕೈಗೆ ಇಟ್ಟರು ಬೀಳೋದಿಲ್ಲ ನಾನೇ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್, ನಾನೇ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್. ಏಯ್ ಟಾಟಾ ಇದು ಸಪ್ಪ ಬಿಟ್ಟಿ ಕೊಲ್ತಿಗಡ ಮಜಾಬಾ ಮಜಾಬಾ ಇದಾ 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 ಏ ಇಡಿಯಾ ಓಡಾ ಬಾತಿ ಕಮ್ಮಿ ಓಕೆ పాట చూడు నా పాట చూడు నా పాట చూడు నాటు 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 తీర నాటు 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 కూర నాటు 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 పచ్చి మిరపలాగా నాటు 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 పిచ్చు కత్తిలాగా వేసి నాటు बजने ते धड़क धड़क ढोल ताश धड़क धड़क भंडारा
తెచ్చి గలీజ్ నిగ్రహి ఊట సాలుమా अरिकल गरिकले गुद उठा गलगले पलचिन पल बलक मिटा मेला लोकले डमगना डुमगना टोला टका घुमगना घुमगना दुआ गली अटी बना यनगना अरगना मुरगना तोडयता यरगना इरगना सरगना उंडेंदा उनगिना अलवा डोलमा తెచ్చి గలీజ్ నిగ్రహి ఊట సాలుమా అరికల్ గరికల్ కొద్ది ఊట కలగలే పల్చిన పల పలకిది మిఠా మెల లోకలే ಧನ್ಯವಾದಗಳು. ಮುಂದಿನ ಡಾನ್ಸ್ ಮಿನಿಸ್ಟ್ರಲ್ ಸ್ಟಾಪ್ ಇಂದ ತಯಾರದಲ್ಲಿರಬೇಕು. ಅದು ಆದ ನಂತರ ಒಂದು ವಿಶೇಷವಾದಂಥ ಪುರಾತನ ಆದಂಥ ಒಂದು ಆಟ ಬರ್ತದೆ, ಡೊಂಬ್ರ ಆಟ. ನಾವು ನೋಡಾಕತ್ರಿ. ಈಗ ಮಿನಿಸ್ಟ್ರಲ್ ಸ್ಟಾಪ್ ಅವರು ಬೇಗನೆ ಬಂದು ವೇದಿಕೆ ಮೇಲೆ ಪ್ರದರ್ಶನ ಮಾಡಬೇಕು. ನೋಡಿ, ಎಲ್ಲ ದಯವಿಟ್ಟು ಸ್ವಲ್ಪ ಕುತ್ಕೋಬೇಕು. ಹಂಗೆ ಎದ್ದೆದ್ದೆದ್ದು ಹಂಗೆ ಕೆಳಗೆ ಹೋಗ್ತಾ ಇದ್ದಾರೆ ಒಬ್ರಿಬ್ರು. ಅಲ್ಲೆಲ್ಲ ಬಾಗಿಲಾಕ್ಸಿದ್ದೀವಿ, ಲಿಫ್ಟ್ ಕ್ಲೋಸ್ ಮಾಡಿಸಿದ್ದೀವಿ. ಇಲ್ಲಿ ವಂದನಾರ್ಪಣೆ ಹೇಳೋವರೆಗೂ ಎಲ್ಲ ಕಂಪಲ್ಸರಿ ಇರಬೇಕು. ಆಗ್ಬೋದಾ? ಆಗ್ಬೋದಾ? ಭಾರತ ಎಂದ ಕೂಡಲೇ ಎಲ್ಲರ ಮನದಲ್ಲಿ ಮೂಡುವುದು ಅಂದಿನಿಂದ ಇಂದಿನವರೆಗೂ ಆಚರಿಸಿಕೊಂಡು ಬರುತ್ತಿರುವ ಸಂಪ್ರದಾಯ, ಸಂಸ್ಕೃತಿ, ಬಣ್ಣ ಬಣ್ಣದ ಹಬ್ಬಗಳು, ಮನಸೆಳೆಯುವ ಮೆರವಣಿಗೆ ಇತ್ಯಾದಿ. ಅವುಗಳಲ್ಲಿ ನೃತ್ಯ ಕಲೆಯು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಾಚೀನ ಕಲೆಯಾಗಿದೆ. ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಸ್ಥಳೀಯ ಸಂಪ್ರದಾಯಗಳು ಹಾಗೂ ಅಲ್ಲಿನ ಸಂಸ್ಕೃತಿಗೆ ಅನುಗುಣವಾಗಿ ವಿವಿಧ ರೀತಿಯ ನೃತ್ಯಗಳು ಹುಟ್ಟಿಕೊಂಡಿವೆ. ಅವುಗಳಲ್ಲಿ ಕೆಲವೊಂದು ಪ್ರಾಂತ್ಯಗಳ ನೃತ್ಯ ಪ್ರಕಾರಗಳನ್ನು ಆಯ್ದುಕೊಂಡು ನೃತ್ಯ ಪ್ರದರ್ಶಿಸುವುದರೊಂದಿಗೆ ವಿವಿಧತೆಯಲ್ಲಿ ಏಕತೆಯ ಸಂದೇಶವನ್ನು ಸಾರಲು ನಾವೆಲ್ಲರೂ ಈ ವೇದಿಕೆ ಮೇಲೆ ಆಗಮಿಸಲಿದ್ದೇವೆ. ಹಲೋ
ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಳು ಜುಳು ಹರಿಯುವ ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ जीव झाला येडा पिसा त्याचा नाही भरवसा तोल राहीना राखली की मर्जी तुमच्या जोडीनं मी आले फिरतीच्या या रंगीराया चिंबोली मी झाले राया सोडा तरी काळ येळ नाही बरी पुन्हा भेटू केव्हा तरी साजना मला जाऊ द्या न घरी वाजले की बारा 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 एक समय छटा मला भेटा काय करता दादी लाखेचा की एकच्या बाजारी हे सहाची ती गाडी गेली नावाची ती गेली आता पाराची गाडी निघाली हिला जाऊ द्या न घरी वाजले की बारा मला जाऊ द्या न घरी वाजले की बारा सारी दुनिया तू कुम पवे देखी रे
साडे जहान नी असी यारा नू मिली दा फुल बन गए उंज वैरी लई ता तिखी तलवार नी नैना तेरे आन बट ता गब्बरू जेड़ा दुनिया दा सुपर स्टार नी हाय जेड़ा दुनिया दा सुपर स्टार नी यहाँ अपनी भी थोड़ी अदा थोड़ा अंदाज है ऐसे हैं चाहे वैसे हैं अरे जो भी हैं जैसे हैं खुद पे हमें नाज है जाने ना हमको ये जमाना चाहो तो हमको आजमाना यारबाज हम जानसाज हम इश्कबाज दिल वाले कहते हैं हमको प्यार से इंडिया वाले छू लेते दिल के तार से इंडिया वाले हर चीज छीन ले हार से इंडिया वाले दुश्मन के छक्के छुड़ा दे हम इंडिया वाले दुश्मन के छक्के छुड़ा दे हम इंडिया वाले ಇದು ಹಲೋ ನೋಡಿ ಒಂದು ನಿಮಿಷ ಇರಿ ವೇದಿಕೆ ಮೇಲೆ ಇರಿ ಎಲ್ಲ ವೇದಿಕೆ ಮೇಲೆ ಬನ್ನಿ ಈ ಟೀಮ್ ಅವರು ನೋಡಿ ಇದು ಯಾವ ಡಿವಿಷನ್ ಅಲ್ಲ ಯಾವ ಸಬ್ ಡಿವಿಷನ್ ಅಲ್ಲ CR ಅಲ್ಲ ದೇರ್ ಆಲ್ ಅವರ್ ಮಿನಿಸ್ಟೀರಿಯಲ್ ಸ್ಟಾಫ್ ನಮ್ಮ ಆಫೀಸಲ್ಲೇ ಇದ್ರು ನನಗೇನು ಹೇಳೇ ಇಲ್ಲ ಅದು ಹೆಂಗೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರು ಗೊತ್ತಿಲ್ಲ ಸೊ ನಾಡಿದ್ದು ಅಂದರೆ ಸೋಮವಾರ ಫಸ್ಟ್ ಅವರ್ ಬಂದಾಗ ನನ್ನ ಹತ್ರ 20,000 ರೂಪಾಯಿ ನಗದು ಬಹುಮಾನ ಇಸ್ಕೋಬೇಕು. ಸೊ ದಿಸ್ ಇಸ್ ಫಾರ್ ದ ಸ್ಪಿರಿಟ್ ಆಫ್ ಮಿನಿಸ್ಟ್ರಿಯಲ್ ಸ್ಟಾಫ್. Te amo, Brasil, saudade!
याद च तेरी मैं ता जागर रातां नूं रोक ना पावां अखियां विचों गम दियां बरसातां नूं तारे गिन गिन याद च तेरी मैं ता जागर रातां नूं रोक ना पावां अखियां विचों गम दियां बरसातां नूं हो इश्क तेरा तड़पावे ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಕುತ್ಕೊಳ್ಳಿ. ಎಲ್ಲ ಯಾರು ಹೋಗ್ತಾ ಇರೋದಲ್ಲಿ ದಯವಿಟ್ಟು ಕುತ್ಕೊಳ್ಳಿ. ಹಲೋ, ಆಗ್ತಾ ಇಲ್ಲ ಇದು.
ಹಲೋ, ನೋಡ್ತಮ್ಮ, ಈಗ ನೋಡು, ಅಂತಿಂತ ಆಟ ಅಲ್ಲ. ಈಗ ನೋಡು, ಹಾವು ತೋರಿಸೋದು. ಹಾವು ತೋರಿಸಿದ್ರೆ ನಿಮ್ಗೆಲ್ಲ ಏನಾಗ್ತದೆ ತಮ್ಮ, ನೀವು ಎದುರು ಬೇಡಿ. ನೋಡು, ನಿಮ್ಮ ಆಟದಲ್ಲಿ ಏನು ಹಾವು ಬರ್ತದೆ. ನೀವು ಏನ್ ಮಾಡ್ತಾರೆ, ಮನೆ ಹತ್ರ ಬಂದ್ರೆ ಹಳದಿ ಹಾಕ್ತೀರಿ, ಹಳದಿ ಹಾಕಿ ನಾಗಪ್ಪ ಹೋಗು ಅಂತೀರಿ, ಆದ್ರೆ ಹೋಗೋದಿಲ್ಲ ತಮ್ಮ. ನೋಡು, ನಾಗಪ್ಪ ತೋರ್ಸೋ ಮೊದಲು ಈ ತಾಯ್ತಾ ನೋಡು. ಈ ತಾಯ್ತಾ ಅಂತಿಂತ ತಾಯ್ತಾ ಅಲ್ಲ, ಇದಕ್ಕೆ ಕೇವಲ 5 ರೂಪಾಯಿ ಸ್ವಾಮಿ. ನೋಡು, ಈ ತಾಯ್ತವನ್ನು ಉಂಟಲ್ಲ, ನೀವು ಹಾವಿನ ಹತ್ರ ಇಟ್ರೆ ತಾಯ್ತ ಮುಂದೆ ಹೋಗ್ತದೆ, ನಾಗರಾವು ಹಿಂದೆ ಹೋಗ್ತದೆ ಅಂತ ಒಂದು ಇದು. ಮತ್ತು ನೋಡು, ಇಲ್ಲಿ ತುಂಬಾ ಜನ ಮದುವೆ ಆಗದಿದ್ದ ಹುಡುಗರು ಇದ್ದಾರೆ. ನಿಮ್ಗೆ ಚೆಲುವಾದ ಹುಡುಗಿ ಸಿಕ್ಬೇಕಾದ್ರೆ ಈ ತಾಯ್ತವನ್ನು ತಗೊಳ್ಬೇಕು ಸ್ವಾಮಿ, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು. ಆಗ ಹುಡುಗಿಯರಿಗೆ ದೇವರಲ್ಲಿ ತುಂಬಾ ಬೇಡ್ತೀರಿ, ಒಳ್ಳೆ ಹುಡುಗ ಸಿಕ್ಲಿ, ಒಳ್ಳೆ ನಮ್ಗೆ ಇದು ಸಿಕ್ಲಿ, ಸಂಸಾರದಲ್ಲಿ ಒಳ್ಳೇದಾಗ್ಲಿ. ಬೇಡ ತಮ್ಮ, ಖಾಲಿ 5 ರೂಪಾಯಿಲಿ ನಿಮ್ ಸಂಸಾರ ಒಳ್ಳೆ ಆಗ್ತದೆ. ನಮ್ ಸಾಹೇಬ್ರು ನೋಡಿ, ಇದ್ರ ಮೊದಲು ಬಂದಾಗ ಒಂದ್ಸಲ ಈ ತಾಯ್ತಾ ತಕೊಂಡ್ರು. ಈ ತಾಯ್ತಾ ತಕೊಂಡಾಗ ಇಲ್ಲಿ ನೋಡಿ, ಮಂಗಳೂರಲ್ಲೇ ಶಾಂತಿ ನೆಲೆಸಿದೆ. ನೋಡ್ತಮ್ಮ, ಈ ತಾಯ್ತಾ ಎಂತ ಏನು ವಿಶೇಷ ಏನಂತ ಹೇಳಿದ್ರೆ, ನೋಡ್ತಮ್ಮ, ಈ ತಾಯ್ತಾ ಉಂಟಲ್ಲ ತಮ್ಮ, ಅಂತಿಂತ ತಾಯ್ತಾ ಅಲ್ಲ. ಪ್ರತಿ ಠಾಣೆಯಲ್ಲಿ ಇಟ್ಟರು ಕೂಡ ನಿಮ್ಗೆ ನೆಮ್ಮದಿಯಿಂದ ಇರ್ಬೋದಮ್ಮ. ನೋಡು, ಈಗ ನೋಡು, ಹಾವು ತೋರಿಸೋದು, ತಾಯ್ತಾವನ್ನು ಮತ್ತು ತೋರಿಸ್ತೇವೆ. ನೋಡಪ್ಪ, ಒಂದು ಸಲ ಬ್ಯಾಂಡ್ ಹೊಡ್ರಲ್ಲ. ನೋಡು ತಮ್ಮ, ಬ್ಯಾಂಡ್ ಹೊಡಿಬೇಡಿ. ಆಟ ತೋರಿಸೋ ಮೊದಲು ಮಕ್ಕಳೆಲ್ಲ ಎದುರು ನಿಂತು, ದೊಡ್ಡವರೆಲ್ಲ ಹಿಂದೆ ನಿಂತು, ಒಂದು ಸಲ ಕೈ ಹಿಂದೆ ಕಟ್ಟಿ ಚಪ್ಪಾಳೆ ಹೊಡೀರಿ ತಮ್ಮ. ನೋಡು, ಈಗ ಕೆಲವರು ಹೊಡೆದಿದ್ದಾರೆ, ಕೈ ಹಿಂದೆ ಕಟ್ಟಿದ್ರೆ ಚಪ್ಪಾಳೆ ಹೊಡೆಯಕ್ಕೆ ಆಗಲ್ಲ. ಏನೋ ನಮ್ಗೆ ಖುಷಿಯಿಂದ ಹೊಡೆದಿದ್ದಾರೆ, ಬಹಳ ಕಷ್ಟದಲ್ಲಿ, ತೊಂದರೆ ಇಲ್ಲ. ನೀವು ಎದುರು ಕೈ ಇಟ್ಟು ಒಂದು ಸಲ ಜೋರಾಗಿ ಹೊಡೀರಿ ತಮ್ಮ. ನೋಡಪ್ಪ, ನಾಗನ್ನು ಸ್ವಲ್ಪ ಎತ್ತರ ಮಾಡು. ನಾಗಪ್ಪ, ನಿನ್ನ ದರ್ಶನ ತೋರಿಸ್ಲಿಕ್ಕೆ ಎಲ್ಲರೂ ನೋಡಿ ನಿಂತು ಕಾದಿದ್ದಾರೆ. ನೋಡಪ್ಪ ನಾಗಪ್ಪ, ನೋಡಿ, ನಾಗದೇವ್ರು ಅಂತ ಹೇಳಿದ್ರೆ ನಾವು ಪ್ರೀತಿ ಮಾಡಿದ್ರೆ ನಾಗದೇವ್ರು ಯಾವಾಗಲೂ ನಮ್ಗೆ ಇದು ಮಾಡ್ತಾರೆ. ನೋಡಪ್ಪ, ಹಾಗೆ ತೋರಿಸ್ಬೇಡ, ನೀನು ಪುಂಗಿ ಊದು, ನಾನು ತೋರಿಸ್ತೇನೆ. ನೋಡಪ್ಪ, ನಾಗನ್ ತೋರಿಸಿ ಆಯ್ತು. ಇನ್ನು ಮುಂದಕ್ಕೆ ನಾವು ಏನಂತ ಹೇಳಿದ್ರೆ ಹಗ್ಗದ ಮೇಲೆ ನಡೆಯುವುದು ನಿಮ್ಗೆ ಗೊತ್ತಾಗ್ತದೆ. ನೋಡು, ಕೆಳಗೆ ಹೋದ್ರೆ ದೇವರಿಗೆ ಹೋಯ್ತು, ಮೇಲೆ ಬಿದ್ರೆ ದೇವರಿಗೆ ಹೋಯ್ತು. ಎತ್ತರದಲ್ಲಿ ನಮ್ಮ ತಂಗಿಯನ್ನು ನಡೆಸೋದು. ನೋಡ್ತಮ್ಮ, ಹಗ್ಗ ತಂದು ಕೊಡಿ, ಚಾಲ್ ಮಾಡಿ ಹಗ್ಗ. ತಂಗವ್ವ, ಮೇಲೆ ಹೋದ್ರೆ ದೇವರಿಗೆ ಹೋಯ್ತು, ಕೆಳಗೆ ಎಲ್ಲಾ ದೇವರಿಗೆ ಕೈ ಮುಕ್ಕೊಂಡು ನಡಿಯಮ್ಮ. ಎಲ್ಲ ದೇವರಿಗೆ ಒಂದು ಕೈ ಮುಡ್ಕೊಂಡು ನಡಬೇಕಮ್ಮ. ನೋಡಿ, ಆಟ ಚಾಲು. ಮೇಲೆ ಮೇಲೆ ಹತ್ತು, ಮೇಲೆ ಹತ್ತಮ್ಮ ಬೇಗ. ಮಂಗಳೂರು ಪೊಲೀಸ್ನವರು ಪಾಪ ಎಲ್ಲ ಇದ್ದಾರೆ, ಎಲ್ಲ ಕಾಯ್ತಾ ಇದ್ದಾರೆ ನಮ್ಮ ಮಂದಿ ನೋಡ್ಲಿಕ್ಕೆ. ಮೇಲೆ ನೋಡು, ಎಷ್ಟು ಎತ್ತರ ಇದೆ. ಈ ಎತ್ತರದಿಂದ ಕೆಳಗೆ ಬಿದ್ರಿ ಏನಾಯ್ತು, ದೇವ್ರಿಗೆ ಹೋಯ್ತು. ದೇವ್ರು ದೊಡ್ಡವ ಪಾಪ, ನಮ್ಮ ತಂಗಿಯನ್ನುಂಟಲ್ಲ, ಕೆಳಗೆ ಬಿದ್ರು ತಂಗಿ ಹೋದ್ಲು. ಹಾಗೆ ಆಗುದಿಲ್ಲ ತಮ್ಮ, ಚಾಲು ಮಾಡಿ ನಿಮ್ಮದೆಲ್ಲ ಚಪ್ಪಾಳೆ. ತಂಗವ ಬಾ ಮುಂದೆ. ನೋಡಮ್ಮ, ಅಲ್ಲಿಗೆ ನಿಲ್ಸು, ಸ್ವಲ್ಪ ಹಿಂದೆ ಹೋಗಮ್ಮ, ಹಿಂದೆ ಹೋಗು, ಹಿಂದೆ ಹೋಗು. ನೋಡಿ, ರಿಟರ್ನ್ ಚಪ್ಪಾಳೆ ಹೊಡೀರಿ ಸ್ವಾಮಿ, ಹಣ ಕೊಡಬೇಡಿ, ಚಪ್ಪಾಳೆ ಹೊಡೀರಿ. ಸಾಕಮ್ಮ, ಮೆಲ್ಲ ಇಳ್ಕೊ. ನೋಡು, ಆಯ್ತಮ್ಮ, ಅಲ್ಲಿ ಇದು ಮಾಡು. ನೋಡಿ, ನೀವು ನೋಡಿದ್ರಲ್ಲ ಎಷ್ಟು ಎತ್ತರದಲ್ಲಿ ಇದ್ದಾವೆ. ಕೆಳಗೆ ನೋಡಿ, ಇಲ್ಲಿಂದ ಎಷ್ಟು ಎತ್ತರ ಇದ್ದೇವೆ ಸ್ವಾಮಿ. ಈಗ ನೋಡು, ನಮ್ಮ ತಂಗವ್ವ ಇಬ್ಬರಿದ್ದಾರೆ, ಅವರು ಪಲ್ಟಿ ಹೊಡಿತಾರೆ, ಪಲ್ಟಿ. ನೋಡಪ್ಪ, ನಮ್ಮ ತಂಗವ್ವ ನೋಡಿ ಪಲ್ಟಿ ಹೊಡ್ತಾರೆ. ಚಾರ್ ತೆಗಿರಮ್ಮ, ಚಾರ್. ಪಲ್ಟಿ ಹೊಡಿತಾರೆ ನೋಡಿ. ನೋಡ್ತಮ್ಮ, ಅಂತಿಂತ ಆಟ ಅಲ್ಲ. ನೋಡಿ ನಮ್ಮ ಆಟ. ತಂಗವ್ವ, ಒಂದ್ಸಲ ಈ ಕಡೆ ಬಾಪ, ಬುಟ್ಟ ಬುಟ್ಟ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ ಅಪ್ಪ. ಚಾಲೋ, ಎಲ್ಲ ಬ್ಯಾಂಡ್ ಚಾಲೋ, ಬ್ಯಾಂಡ್ ಹೊಡಿ ಹೊಡಿ ಹೊಡಿ. ಹಾಗೆ ತಮ್ಮ, ನೀ ನೋಡಿ, ನೀ ನೋಡಿ ಅಪ್ಪ, ನೀ ನೋಡಿ ಹೊಡಿ. ಹೊಡಿ ಹೊಡಿಯಪ್ಪ. ನೋಡಿ, ಸಣ್ಣ ಮಕ್ಕಳು ನೋಡಿ, ನಮ್ದು ದೊಡ್ಡ ಸಂಸಾರ ಸ್ವಾಮಿ, ಬಹಳ ದೊಡ್ಡ ಸಂಸಾರ. ನೋಡಪ್ಪ, ಈಗ ನೋಡಿ, ಒಬ್ಬನಿಗೆ ನಾವು ನಿಲ್ಲಿಸ್ತೇವೆ, ಅವನ ಮೇಲೆ ಬಟ್ಟೆ ಹಾಕ್ತೇವೆ. ಸರ್, ನಾನು ನಿಮ್ಮ ಹತ್ರ ಬರ್ತೇನೆ, ನೀವು ಮೆಲ್ಲ ಒಂದು ಕಲ್ಲರ್ ಹೇಳಿ ಸರ್. ನಮ್ಮ ತಮ್ಮ ಕಲ್ಲರ್ ಹೇಳ್ತಾನೆ. ನೋಡಪ್ಪ ಚಂದ್ರ, ಮಲಗಪ್ಪ, ಒಂದು ಬೆಡ್ಶೀಟ್ ಹಾಕಪ್ಪ ಅವರಿಗೆ.
ನೋಡಪ್ಪ, ನಾನು ಕೆಳಗೆ ಬರ್ತೇನೆ. ಯಾರಾದ್ರೂ ಒಂದು ಕಲ್ಲರ್ ಹೇಳಿ ಸ್ವಾಮಿ. ಯಾರು ಕೂಡ ಆಗ್ಬೋದು, ಕೈ ತೋರಿಸಿದ್ರೆ ಅವ್ರ ಬರ್ತೇವೆ. ನೋಡಪ್ಪ, ಯಾರಾದ್ರೂ ಒಂದು ಕಲ್ಲರ್ ತೋರಿಸಿ. ಯಾರು ಕೂಡ ಆಗ್ಬೋದು. ಯಾರು ನಾವು ಅವರಿವರಲ್ಲ, ಯಾರು ಕೂಡ ಕೈ ಎತ್ತಿದವ್ರು ತೋರಿಸ್ತೇವೆ. ಸರ್ ತೋರಿಸಿ ಒಂದು ಕಲ್ಲರ್, ಸಣ್ಣ ಕಲ್ಲರ್ ಅನ್ನು ನೀವು ಹೇಳಿ, ಮೆಲ್ಲ ಹೇಳಿ. ನೋಡಿ ಸ್ವಾಮಿ, ನಮ್ದು ಬಹಳ ದೊಡ್ಡ ಆಫೀಸರ್ ಇದ್ದಾರೆ ಇಲ್ಲಿ. ಅವರು ಒಂದು ಕಲ್ಲರ್ ಹೇಳಿದ್ದಾರೆ ಸ್ವಾಮಿ. ನಿಮ್ಗೆ ಹೇಳ್ಬೋದಾ? ತಮ್ಮ ಹೇಳ್ಬೋದಾ? ನೋಡು ಕಲ್ಲರ್, ನೋಡು ನೋಡು, ಮಸ್ತ್ ತುಂಬಾ ಕಲ್ಲರ್ ಇದೆ. ನೀನ್ ಹೇಳಿದ್ರೆ ಸಾಹೇಬ್ರು ಏನಾದ್ರು ನಮ್ಗೆ ಕೊಡ್ತಾರೆ ಸ್ವಾಮಿ. ಸ್ವಾಮಿ ಏನಾದ್ರು ಕೊಡ್ತೀರಲ್ಲ? ಕೊಡ್ತಾರೆ, ಕೊಡ್ಬೇಕು. ನೋಡು ಈಗ ನೋಡು, ನೋಡಪ್ಪ, ಅವರೊಂದು ಕಲ್ಲರ್ ಹೇಳಿದ್ದಾರೆ. ಕೆಂಪು, ನೀಲಿ, ಹಳದಿ, ಬಿಳಿ, ಕಪ್ಪು. ಸರ್ ಸರಿಯಾ ಸರ್? ಸರಿ, ಓಕೆ. ತಮ್ಮ ತಮ್ಮ ಅಲ್ಲೇ ಮಲ್ಕೋ. ಪುನಃ ಒಂದು ಕಲ್ಲರ್ ನಾನು ಕೇಳ್ತೇನೆ. ಯಾರು ಕೂಡ ಕೈ ಎತ್ತಬಹುದು, ಯಾರು ಕೂಡ ಕೈ ಎತ್ತಬಹುದು ಸ್ವಾಮಿ. ಅರ್ಜೆಂಟ್ ಒಂದು ಕಲ್ಲರ್ ಹೇಳಿ, ಅರ್ಜೆಂಟ್. ಸ್ವಾಮಿ ಯಾರು? ಹಾ ಹೇಳಿ ಹೇಳಿ ನೀವು. ಒಂದು ನಿಮಿಷ, ಒಂದು ನಿಮಿಷ. ಇರೋ ಕಲರ್ ಹೇಳ್ಬೇಕಪ್ಪ, ಇಲ್ಲದ ಕಲರ್ ಎಲ್ಲ ಹೇಳಂಗಿಲ್ಲ. ಸ್ವಾಮಿ, ನಮ್ಮ ಅಣ್ಣವರೊಬ್ಬರು ಇದ್ದಾರೆ, ಅವರು ಪೊಲೀಸ್ನವರಂತೆ. ಅವರು ಒಂದು ಕಲ್ಲರ್ ಹೇಳಿದ್ದಾರೆ. ಕಾಕಿ ಕಲರ್ ಹೇಳ್ಬೋದಪ್ಪ? ಹೇಳಿದ್ರೆ ಏನಾದ್ರು ಕೊಡ್ತಾರಪ್ಪ. ನಮ್ಗೆ ಆವಿಗೆ ಮೊಟ್ಟೆ ಬೇಕು, ನನ್ನ ಹೊಟ್ಟೆಗೆ ಇಟ್ಟು ಬೇಕಪ್ಪ. ಎಲ್ಲ ದೊಡ್ಡ ಸಂಸಾರಪ್ಪ, ಏನಾದ್ರೂ ಸಹಾಯ ಮಾಡಬೇಕಪ್ಪ. ನೋಡು ತಮ್ಮ, ಬಿಳಿ, ಹಳದಿ, ಕಪ್ಪು, ನೀಲಿ, ಹಸಿರು. ಕಪ್ಪು ಸರಿಯಾದ್ರೆ ಕೈ ಎತ್ತಿ. ನೋಡಿ ಸ್ವಾಮಿ, ಇನ್ನು ಕೂಡ ಕಲ್ಲರ್ ಹೇಳ್ಬೋದು. ಲೇಡೀಸ್ ಏನಾದ್ರೂ ಇದ್ರು ಕೂಡ ಹೇಳ್ಬೋದು ಸ್ವಾಮಿ. ಮೋಸ ಇಲ್ಲ, ಇದು ಇಲ್ಲ. ನೋಡಿ ಸ್ವಾಮಿ, ಈಗ ಮುಂದಕ್ಕೆ ನಮ್ ತಮ್ಮ ಇನ್ನೊಂದು ಸಾಕಮ್ಮ, ಸಾಕು ಹೇಳು. ನೋಡ್ತಮ್ಮ, ಮುಂದಕ್ಕೆ ನಮ್ಮ ತಂಗವನನ್ನು ತಲೆಯನ್ನು ತುಂಡರಿಸು ತಮ್ಮ. ಆಗ ಪಾಪ ಜಾದು ಮಾಡಿದ್ದಾರೆ. ಜಾದು ಅಲ್ಲ, ನಮ್ಮ ತಂಗಿಯ ತಲೆಯನ್ನೇ ತೆಗೆಯುವುದು. ನೀವು ನಿಮ್ಮ ಎದುರೇ ತೋರಿಸ್ತೇನೆ ತಮ್ಮ. ಒಂದು ಚಾರ್ ಹಿಡಿಯಪ್ಪ. ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿಯಪ್ಪ, ಚಪ್ಪಾಳೆ ತಟ್ಟಿ. ನಮ್ಗೆ ಬೇಕು, ಪ್ರೋತ್ಸಾಹ ಬೇಕು ನಮ್ಗೆ. ನಮ್ಗೆ ನೀವು ಹಣ ಕೊಡ್ಬೇಕಿಲ್ಲ, ಪ್ರೋತ್ಸಾಹ ಕೊಡಿ ಸ್ವಾಮಿ. ಏನಾದ್ರೂ ಹೋಗುವಾಗ ನಮ್ಗೆ ಏನಾದ್ರೂ ಹೊಟ್ಟೆಗೆ ಇಟ್ಟು ಕೊಟ್ಟರು ಸಾಕು ಸ್ವಾಮಿ. ನಮ್ಮ ತಂಗಿಯವರನ್ನು ಕಳಿಸ್ತೇವೆ ನಿಮ್ಮ ಹತ್ರ. ನೋಡಪ್ಪ, ನೋಡು ತಂಗಿ ನೋಡಿದಿರಿ, ತಂಗಿ ಮುಖ ನೋಡಿ. ಆ ಕಡೆ ನೋಡಿ, ಈ ಕಡೆ ನೋಡಿ. ತಂಗಿ ಮುಖ ನೋಡಿ. ಒಂದು ನಿಮಿಷ ಕೆಳಗಿಡಪ್ಪ. ತಂಗಿ ಮುಖ ನೋಡಿ, ಕ್ಲಿಯರ್ ಇದೆ. ಈ ಕಡೆ ನೋಡಿ, ಆ ಕಡೆ ನೋಡಿ. ಈಗ ಸಂಘವನ್ನ ರುಂಡ ಕಟ್ಟು ಮಾಡ್ತಾ ಇದ್ದೇವೆ ನಿಮ್ಮ ಎದುರಲ್ಲಿ. ನೋಡಿ, ಕೂತ್ಕಪ್ಪ. ನೋಡ್ತಮ್ಮ, ನಮ್ದು ಅಂತಿಂತ ಇದಲ್ಲ. ನಾವು ಬಹಳ ದೂರದಿಂದ ಬಂದೇವೆ. ನಮ್ಮ ಸಾಹೇಬ್ರು ಇಲ್ಲಿ, ನಮ್ಮ ಸಾಹೇಬ್ರು ಬಹಳ ಒಂದು ಒಳ್ಳೆ ಸಾಹೇಬ್ರು. ಎಲ್ರು ಹೇಳ್ತಾರೆ ಜನರಿಗೆ ಮನರಂಜನೆ, ಎಲ್ರಿಗೆ ಮನರಂಜನೆ. ಮತ್ತು ಆದ್ರೆ ಅವರ ತಾಯಿ ತಮ್ಮ ಹತ್ರ ಇಟ್ಟುಕೊಂಡಿದ್ದಾರೆ, ಅವ್ರ ಹತ್ರವೇ ಇದೆ. ಅದರಿಂದ ಎಲ್ಲ ಶಾಂತಿ. ಅದು ಮೊದಲು ತಗೊಂಡ ಸ್ವಾಮಿ ಅವರು. ನೋಡಪ್ಪ, ನೋಡು ತಲೆಯನ್ನು ತಿರುಗಿಸ್ತಾ ಇದ್ದಾಳೆ. ನೋಡು ಆ ಕಡೆ ಈ ಕಡೆ ಸ್ವಲ್ಪ. ಸಾಹೇಬ್ರಿಗೆ ಬದಿಗೆ ಸಾಹೇಬ್ರು ನೋಡ್ತಾ ಇದ್ದಾರೆ. ನೋಡಿ ನೋಡಿ ಸ್ವಾಮಿ, ಚಪ್ಪಾಳೆ ಹೊಡೀರಿ ಸ್ವಾಮಿ. ನೋಡಿ ನೋಡಿ ನೋಡಿ, ತನ್ನ ಮಗು ತಲೆಗೆ ಹೊಡಿತದೆ, ಹೊಡೀರಿ, ಹೊಡಿಯಪ್ಪ. ನೋಡು, ನೋಡಪ್ಪ ತಂಗಿ, ಏನಾಗ್ಲಿಲ್ಲಪ್ಪ ನಿಂಗೆ, ಏನಾಗ್ಲಿಲ್ಲ. ದೇವರು ಒಳ್ಳೇದು ಮಾಡ್ತಾರೆ. ಆದ್ರೆ ಪುನಃ ನಾವು ಜಾಯಿಂಟ್ ಮಾಡ್ತೇವೆ. ಇದೆಲ್ಲ ನಾಟಿ ವೈದ್ಯ, ನಾಟಿ ವೈದ್ಯದಿಂದ ಕಲಿಸಿ. ಇದಕ್ಕೆ ನಾವು ಸಿದ್ಧಿ ಮಾಡ್ಬೇಕಪ್ಪ, ಸಿದ್ಧಿ. ನೋಡಪ್ಪ ತಂಗಿ, ಹೇಳಪ್ಪ. ನೋಡಿ ಏನೊಂದು ಜಾದು. ಒಂದು ಚಪ್ಪಾಳೆ ತಟ್ರಪ್ಪ, ಚಪ್ಪಾಳೆ ಚಪ್ಪಾಳೆ ತಟ್ರಿ. ಇನ್ನು ನೋಡಿ, ನಮ್ಮಲ್ಲಿ ದೊಡ್ಡ ಹೆಬ್ಬಾವು ಇದೆ. ಹೆಬ್ಬಾವು ನೋಡಿ ಸ್ವಾಮಿ, ನೀವು ಹಾವಿಗೆ ದ್ವೇಷ ಮಾಡಬಾರ್ದು. ಹಾವುಗಳು ಪ್ರಾಣಿಗಳನ್ನು ನಾವು ಸಂತತಿ ಉಳಿಸಬೇಕು ಸ್ವಾಮಿ, ಸಂತತಿ ಉಳಿಸಬೇಕು. ಹಾವುಗಳು ದೇವರ ದಯಿಂದ ಎಲ್ಲ ಒಳ್ಳೆಯದು. ಈ ಪ್ರಾಣಿಗಳನ್ನು ಕೂಡ ಹಿಂಸೆ ಮಾಡಬಾರ್ದು. ನಾವು ಪ್ರೀತಿಸಿದ್ರೆ ಅದು ಕೂಡ ಪ್ರೀತಿಸ್ತದೆ ಸ್ವಾಮಿ. ನೋಡು ಹೆಬ್ಬಾವು ನೋಡಿ, ಆ ಕಡೆ ಹೋಗ್ತದೆ. ನೋಡಿ ನೋಡಿ, ನಿಮ್ಮ ಎದುರೇ, ಕಣ್ಣೆದುರು ನೋಡಿ. ನೋಡಿ ಆ ಕಡೆ ಹೋಗ್ತದೆ. ನೋಡಿ ಸ್ವಾಮಿ, ನೋಡಿ 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 ನೋಡಿ, ನಿಮ್ಮ ಎದುರು ನೋಡಿ ಹೇಗೆ ಹೋಗ್ತದೆ ಅಂತೇಳಿ. ನೋಡಿ ನೋಡಿ ಸ್ವಾಮಿ, ಅಂತಿಂತ ಹೆಬ್ಬಾವಲ್ಲ. ನೋಡಿ ಅದನ್ನು ತಲೆಗೆ ಹಾಕೊಳ್ತಾರೆ. ನೋಡಿ, ಆದ್ರೂ ಏನೂ ಇಲ್ಲ. ಚಪ್ಪಾಳೆ ತಟ್ಟಿ ಸ್ವಾಮಿ, ಚಪ್ಪಾಳೆ. ತಂಗವ್ವ, ಇಬ್ರು ಇದ್ದೀರಿ. ಯಾಕೆ ತಂಗವ್ವ? ಹೊಟ್ಟೆಗೆ ಇಟ್ಟು ಬೇಕು. ನೋಡು, ಫಸ್ಟ್ ಸಾಹೇಬ್ರ ಹತ್ರ ಹೋಗಿ ಏನಾದ್ರು ಕೊಡ್ಬೋದು. ತಟ್ಟೆ ಹಿಡ್ಕೊಳ್ಳಿ ಸ್ವಾಮಿ, ತಟ್ಟೆ ಹಿಡ್ಕೊಳ್ಳಿ. ಹೊಟ್ಟೆಗೆ ಇಟ್ಟು ಬೇಕು.
ನಮ್ಗೆ ಆವಿಗೆ ಮೊಟ್ಟೆ ಬೇಕು ಸ್ವಾಮಿ. ನೋಡಪ್ಪ, ಈಗ ಎಲ್ರು ಬಹಳ ಒಳ್ಳೆದಿದೆ. ಬನ್ನಿ, ಈಗ ನಾವು ಈಗ ಏನೋ ಮತ್ತೊಂದು ಮಂಗಳೂರು ಸ್ಟೈಲಲ್ಲಿ ಡ್ಯಾನ್ಸ್ ಕೂಡ ನಾವು ಮಾಡ್ತೇವೆ ಸ್ವಾಮಿ. ನಮ್ಗೆ ವಿಡಿಯೋ ಕ್ಯಾಸೆಟ್ ಹಾಕ್ಬೇಕಾಗಿಲ್ಲ, ನಾವು ತಾಸೆಯಲ್ಲಿ ಹೊಡೆದು ನಾವು ಈಗ ಡ್ಯಾನ್ಸ್ ಹಾಕ್ತೇವೆ. ನೋಡಿ, ತಂಗವರು ಬಂದ್ರು, ಯಾರಾದ್ರೂ ಹಣ ಕೊಡೋರು ಇದ್ರೆ ಕೊಡಬಹುದು. ನೋಡಿ, ಈಗ ಡ್ಯಾನ್ಸ್ ಮಾಡ್ತೇವೆ, ಮಂಗಳೂರು ಸ್ಟೈಲ್ ಡ್ಯಾನ್ಸ್. ನಮ್ಮ ಸ್ಟಾರ್ಟ್. ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಾಹೇಬ್ರು. ಅವರಿಗೆ ದೇವರು ಒಳ್ಳೇದು ಮಾಡ್ಲಿ. ಇಲ್ಲಿ ಎಲ್ಲ ಪೊಲೀಸ್ ಇಲಾಖೆದವರು ನಿಮ್ಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡ್ಲಿ. ನಮ್ಮ ಆಟ ಇಲ್ಲಿಂದ ನಾವು ನೆಹರು ಮೈದಾನದಲ್ಲಿ ಈಗ ಕರೆದಿದ್ದಾರೆ, ತುಂಬಾ ಜನ ಸೇರಿದ್ದಾರೆ ಸ್ವಾಮಿ. ಇಷ್ಟೇ ಅಲ್ಲ, ನಾವು ಗುಂಡಿ ತೆಗೆದು ಊತಾಕಿ ನಾವು ನಿಮ್ಗೆ ತೋರಿಸ್ತಾ ಇದ್ದೇವೆ ಸ್ವಾಮಿ. ಇಲ್ಲಿ ಮಾಡ್ಲಿಕ್ಕೆ ಅನುಕೂಲ ಇಲ್ಲ, ಹೊರಗೆ ಬಂದ್ರೆ ತೋರಿಸ್ತೇವೆ ಸ್ವಾಮಿ. ತಮ್ಮ ಮೇಲ್ ನೋಡು, ಕೆಳಗೆ ನೋಡು. ನೋಡ್ತಮ್ಮ, ಇದು ಅಂತಿಂತ ಆಟ. ಯಜಮಾನ್ರೆ ನಿಮ್ಮ ಮನೆಯವ್ರ ಕಡೆಯಿಂದ ಒಂದು ಡ್ಯಾನ್ಸ್ ಮಾಡಿಸಿ. ನಿಮ್ಮ ಮನೆಯವ್ರ ಕಡೆಯಿಂದ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿಸಿ. ಒಳ್ಳೇದು ಮಾಡ್ಲಿ ಅಂತಲ್ಲಿ ಆಟ ಆಡ್ತಾ ಇದ್ದೇವೆ. ನೋಡಪ್ಪ, ನಮ್ ನಾಗಪ್ಪ ಆಗ್ಲಿ ದೇವರ ದಯಿಂದ ನೋಡಿ ನಮ್ಗೆ ಇದರಲ್ಲಿ ಮೆಸೇಜ್ ಕೊಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಪ್ರಾಣಿಗಳು ಯಾವತ್ತು ಒಳ್ಳೇದೇ ಮಾಡ್ತವೆ ಸ್ವಾಮಿ. ನಾವು ಅದು ಬಂದ ಕೂಡಲೇ ಅದನ್ನು ಒಡೆಯುವುದು ಬಡಿಯುವುದು ಮಾಡಬಾರ್ದು. ಪ್ರೀತಿಯಿಂದ ನೋಡಿದ್ರೆ ನಾವು ಎಲ್ಲ ಪ್ರಾಣಿ ಪ್ರೀತಿಸಬಹುದು. ನಾವು ಇದೊಂದು ವನ್ಯ ಜೀವಿಯನ್ನು ರಕ್ಷಿಸುವಂತ ಈ ಕಾರ್ಯಕ್ರಮ ಮಾಡಿದ್ದೇವೆ ಡೊಂಬರಾಟದಲ್ಲಿ.
ಧನ್ಯವಾದ ಎಲ್ಲ ಹಾವಾಗಡಿಯರಿಗೆ ಮತ್ತೊಮ್ಮೆ ಧನ್ಯವಾದ. ಎಲ್ಲರೂ ಎದ್ನೆತ್ತಿ ಚಪ್ಪಾಳೆ ತಡ್ರಿಪ್ಪ. ಹಲೋ, ಮತ್ತೊಂದು ನಮ್ಮ ಸಾಹೇಬರು ಹಿಂದಿ ಚಲನಚಿತ್ರ ಗೀತೆಯಿಂದ ಒಂದು ಸುಂದರವಾದ ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಲೋ, ಮತ್ತೊಮ್ಮೆ ಇಲ್ಲಿ ಕೇಳಿ ಎಲ್ಲ ಎಲ್ಲ ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ. ಎಲ್ಲ ಅಲ್ಲಿ ಯಾರು ಹೊರಗಡೆ ಹೋಗ್ತಿರೋ ಗೇಟ್? ಇಲ್ಲಿ ಹುಡುಗರು, ಸಿ ಆರ್ ಹುಡುಗರು ಕೂತ್ಕೊಳ್ರು. ಬೇಕು ಅಂತ ಬಂದಿದ್ದಾರೆ. ಒಂದು ಅರ್ಧ ಗಂಟೆ 1 ಗಂಟೆ ಏನ್ರ ಅದು ಅರ್ಧ ಗಂಟೆ ಊಟ ಲೇಟ್ ಆದರೆ ಏನಾಗಲ್ಲ, ಮನೆಗೆ ಹೋಗೋದು ಲೇಟ್ ಆದರೆ ಏನಾಗಲ್ಲ. ಎಲ್ಲ ದಯವಿಟ್ಟು ಇದ್ದು ನೋಡಬೇಕು, ಮರ್ಯಾದೆ ಉಳಿಸ್ಬೇಕು. ಓಕೆ, ಈಗ ಕೆಲವರು ಬರ್ತಮಿಸ್ದಿಲ್ಲ ಹಾಡು ಹೇಳಿ ಅಂತ ಹೇಳಿದರು, ಭಾಳ ಜನ ಕೇಳಿದ್ರು. ಹಂಗಾಗಿ ಸ್ವಲ್ಪ ಜನ ಕೇಳಿದ್ರು, ನಾನು ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಪ್ಲೇ ಮಾಡಿ, ಕೇಳ್ತೀರಾ? ಡಿಮ್ಯಾಂಡ್ ಇದ್ರೆ ಮಾತ್ರ ಕೇಳ್ತೀರಾ? बदतमीजी एक बीमारी है जो वक्त के साथ साथ बुढ़ापे में बदल जाता है. मैं तो कहता हूँ जब तक बुढ़ापा ना आ जाए तब तक बदतमीजी कर लेते हैं.
ಹಲೋ ಹಲೋ ಹಾಡ್ತಾರೆ ಸಾಹೇಬ್ರು. ನೆಕ್ಸ್ಟ್ ಮತ್ತೊಂದು ಹಾಡ್ತಾರೆ. ಹಲೋ 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 ಒಂದು ನಿಮಿಷ ಒಂದು ನಿಮಿಷ. ಈಗ ಬೆಳಗ್ಗೆ ನಮ್ಮ ಪೊಲೀಸ್ ಕುಟುಂಬದ ಸಾಕಷ್ಟು ಜನ ರಂಗೋಲಿ, ಆಮೇಲೆ ಸುಡೋಕು, ಆಮೇಲೆ ಪೇಂಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದಕ್ಕೆ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ದಯವಿಟ್ಟು 2 ನಿಮಿಷ ಎಲ್ಲ ವೇಟ್ ಮಾಡಿ, ಜಸ್ಟ್ 2 ಮಿನಿಟ್ಸ್. ಮಧ್ಯವಾಗಿ ತೃತೀಯ ವಿಭಾಗ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರೀಮತಿ ಧನಲಕ್ಷ್ಮಿ ಜ್ಞಾನಶೇಖರ್ PSI ಹಾಗೂ ಎಸ್ ಜ್ಞಾನಶೇಖರ್ PSI ಅವರ ಮಗಳು. ತಾವು ಇದ್ದೀರಾ? ಇದ್ದೀರಾ? ಹಲೋ, ಶ್ರೀಮತಿ ಧನಲಕ್ಷ್ಮಿ ಹಲೋ SS. ದ್ವಿತೀಯ ಬಹುಮಾನ ಚೈತ್ರ WPC 2356 ಮೂಡುಬಿದ್ರೆ PS. ಹಲೋ ಸಾವಿತ್ರಿ 2391 ಮೂಡುಬಿದ್ರೆ PS. ಅಶ್ವಿನಿ ಹೋಮ್ ಗಾರ್ಡ್ 331 ಮೂಡುಬಿದ್ರೆ PS. ತೃತೀಯ ಬಹುಮಾನ ಪಡೆದುಕೊಳ್ಳಬೇಕು. ಮೊದಲನೇ ಬಹುಮಾನದವ್ರು ಇಲ್ವಾ? ಮೊದಲನೇ ಬಹುಮಾನ ಬಂದ್ರು. ಏನಮ್ಮ ನೀನು ಪ್ರತಿ ವರ್ಷ ತಗೊಂತೀಯಲ್ಲಮ್ಮ, ಬೇರೆಯವ್ರಿಗೆ ಚಾನ್ಸ್ ಕೊಡಮ್ಮ. ತೃತೀಯ ಬಹುಮಾನ ಮೃದುಲಾ. ಓಕೆ, ಮೃದುಲಾ ಜೆ, ಡಾಟರ್ ಆಫ್ ಜ್ಞಾನಶೇಖರ್ PSI ಈಸ್ಟ್ PS. ಬನ್ನಿ DC ಗೆ ನೋಡಿ. ಈ ಲೇಡಿ ಒಬ್ಬರೇ ಬಂದ್ರು, ಸ್ವಲ್ಪ ಲೇಟಾಗಿ ಬಂದ್ರು. ಒಂದು 3/4 ಗಂಟೆ 1 ಗಂಟೆಯಲ್ಲಿ ಮುಗಿಸ್ಬಿಟ್ಟು ಮತ್ತೆ ಪೇಂಟಿಂಗ್ ಕಾಂಪಿಟೇಷನ್ಗೆ ಹೋದ್ರು. ಅದರಲ್ಲೂ ಫಸ್ಟು ಪೇಂಟಿಂಗಲ್ಲೂ ಬಂದಿದ್ಯಾ? ಬನ್ನಿ. ವೆರಿ ಗುಡ್. ಸಾವಿತ್ರಿ, ಚೈತ್ರ, ಅಶ್ವಿನಿ. ಸೊ ಈ ಹುಡುಗ ಏನಿದ್ದಾನೆ, ಇವನು ಅಮ್ಮನ ಮಗ. ಅಮ್ಮನಿಗೆ ಪೇಂಟಿಂಗ್ ಯಾವ್ದು ಬೇಕು, ಎಂಥದ್ದು ರಂಗೋಲಿ ಪುಡಿ ಯಾವ್ದು ಬೇಕು ಎಲ್ಲ ನೋಡಿ ನೋಡಿ ಮತ್ತೆ ಏನಾದ್ರು ಕರೆಕ್ಷನ್ಸ್ ಇದ್ರೆ ಎಲ್ಲ ಮಾಡ್ತಾ ಇದ್ದ ಅವನು. ಏನು ನಿನ್ನ ಹೆಸರು? ಜ್ಞಾನೇಶ? ಯಶಸ್ಸ? ಒಳ್ಳೇದಪ್ಪ. ಇದು ಮೋಸ ಆಯ್ತು. 2 ಕೊಡಂಗಿಲ್ಲಪ್ಪ. ಅಮ್ಮಂಗೆ 1 ಪ್ರೈಸ್ ಅಂತೆ, ಥರ್ಡ್ ಪ್ರೈಸ್ ಮಗಳಿಗೆ ಬಂದಿದೆಯಂತೆ. ಇದು ಡಿಸ್ಕ್ವಾಲಿಫೈ ಮಾಡಿದ್ದು. ಸೆಕೆಂಡ್ ಬನ್ನಿ ಸೆಕೆಂಡ್. ತೃತೀಯ ಬಹುಮಾನ ಮೃದುಲಾ, ಡಾಟರ್ ಆಫ್ ಜ್ಞಾನಶೇಖರ್ PSI. ಥರ್ಡ್ ಪ್ಲೇಸ್. Another level. We on another level. ಟ್ರಾಪಿಕ್ ನಾಥ್ PS ಇಂದ ಎಲ್ಲರೂ ಮತ್ತೊಂದು ಸಮಾಧಾನಕರ ಬಹುಮಾನ ಶ್ರೀಮತಿ ಜ್ಯೋತಿ ಉಪಾಸೆ, ನಯನ ರಂಗೇಗೌಡ, ಮಂಜುಳಾ PSI DSP. ಮುಂದಿನ ವಿಭಾಗ ಫ್ರೀ ಹ್ಯಾಂಡ್ ರಂಗೋಲಿ. ಪ್ರಥಮ ಬಹುಮಾನ ಅರ್ಚನಾ, ನಿಶ್ಚಿತ, ಮಂಜುಳಾ. ಅರ್ಚನಾ ವೈಫ್ ಆಫ್ ದೀಕ್ಷಿತ್, ನಿಶ್ಚಿತ ವೈಫ್ ಆಫ್ ದೀಕ್ಷಿತ್, ಮಂಜುಳಾ ವೈಫ್ ಆಫ್ ವೇಣುಗೋಪಾಲ್ ASI. ಪ್ರಥಮ ಬಹುಮಾನ ಫ್ರೀ ಹ್ಯಾಂಡ್ ರಂಗೋಲಿ. ದ್ವಿತೀಯ ಬಹುಮಾನ ಫ್ರೀ ಹ್ಯಾಂಡ್ ರಂಗೋಲಿ ಮಾಧುರಿ, ಸಿಸ್ಟರ್ ಆಫ್ ಚೈತ್ರ WPC, ಕಂಕನಾಡಿ ಟೌನ್ PS. ಪೂಜಾ ವೈಫ್ ಆಫ್ ಶರಣಪ್ಪ CPC KTPS. ದ್ವಿತೀಯ ಬಹುಮಾನ ಮಾಧುರಿ, ಚೈತ್ರ, ಪೂಜಾ. ತೃತೀಯ ಬಹುಮಾನ ಥರ್ಡ್ ಪ್ರೈಸ್. ಬೇಗ ಬರಬೇಕು, ಇನ್ನು ಬಹಳ ಇವೆಂಟ್ ಇದಾವೆ. ಜ್ಯೋತಿಗೌಡ, ವಿದ್ಯಾ, ಲಕ್ಷ್ಮೀದೇವಿ. ಮೂರನೇ ಬಹುಮಾನ ಜ್ಯೋತಿಗೌಡ, ವಿದ್ಯಾ, ಲಕ್ಷ್ಮೀದೇವಿ. ಬೇಗ ನೆಕ್ಸ್ಟ್. ಮೊದಲನೆಯ ಸಮಾಧಾನಕರ ಬಹುಮಾನ ಮಂಜುಳಾ, ತೃತೀಯ. ಸೆಕೆಂಡ್ ಮಾಧುರಿ, ಚೈತ್ರ, ಪೂಜಾ. ನೀವಮ್ಮ? ಥರ್ಡ್ ಜ್ಯೋತಿಗೌಡ, ವಿದ್ಯಾ, ಲಕ್ಷ್ಮೀದೇವಿ. ಬೇಗ ಸಮಾಧಾನಕರ ಬಹುಮಾನ ಮಂಜುಳಾ, ಕೀರ್ತಿ, ರಿತಿಮಾ. ಇದ್ದೀರಾ? ಮಂಜುಳಾ, ಕೀರ್ತಿ, ರಿತಿಮಾ ಯಾರಿದ್ದೀರಾ? ಓಕೆ, ಬನ್ನಿ.
ಎರಡನೆಯ ಸಮಾಧಾನ ಬಹುಮಾನ ಸೌಂದರ್ಯ ಪ್ರಿಯ ಕನಕಶ್ರೀ. ಕೀರ್ತಿ ಮಂಜುಳಾ ಮೊದಲನೇ ಸಮಾಧಾನ ಬಹುಮಾನ ಕೀರ್ತಿ ಮಂಜುಳಾ ರಿಕ್ತಿಮಾ. ಎರಡನೆಯ ಸಮಾಧಾನ ಬಹುಮಾನ ಸೌಂದರ್ಯ ಪ್ರಿಯ ಕನಕಶ್ರೀ, ಡಾಟರ್ ಆಫ್ ಶಿವನ್ ರಾಜ್, ವೈಫ್ ಆಫ್ ಶಿವನ್ ರಾಜ್, ಡಾಟರ್ ಆಫ್ ಶಿವನ್ ರಾಜ್. ಈಗ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮನ್ವಿತ್ ಸನ್ ಆಫ್ ಲಕ್ಷ್ಮಣ್ ಬಜ್ಪೇಟಾನೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಮನ್ವಿತ್. ದ್ವಿತೀಯ ಬಹುಮಾನ KS ಧನ್ವಿ. ತೃತೀಯ ಬಹುಮಾನ ಸಂತೋಷ್ CHC 926. ಸಮಾಧಾನಕರ ಬಹುಮಾನ ಅಶ್ವಿನ್ L. ಸಂತೋಷ್ CHC 926. ಸಂತೋಷ್ ಇಲ್ವಾ? ಓಕೆ. ಅಶ್ವಿನ್ L ಮೊದಲನೇ ಸಮಾಧಾನಕ ಬಹುಮಾನ ಅಶ್ವಿನ್ L. ಅನ್ವಿತ್ L ಸನ್ ಆಫ್ ಲಕ್ಷ್ಮಣ್ B ಬಜ್ಪೇಟಾನೆ. ಎರಡನೇ ಸಮಾಧಾನಕ ಬಹುಮಾನ ಶೌರ್ಯ U ಶೆಟ್ಟಿ ಸನ್ ಆಫ್ ಉದಯ್ ಶೆಟ್ಟಿ. ಅನ್ವಿತ್ ಶೌರ್ಯ. ಕೊನೆಯದಾಗಿ ಮೊದಲೇ ಸರಿ ಇಟ್ಟಂತ ಸೊಡುಕು ಸ್ಪರ್ಧೆಯಲ್ಲಿ ಮೊದಲೇ ಬಹುಮಾನ ಎನ್ ಶಶಿಕುಮಾರ್ IPS ಪೊಲೀಸ್ ಆಯುಕ್ತರು ಮಂಗಳೂರು. ಸೊಡುಕು ಸ್ಪರ್ಧೆಯಲ್ಲಿ ಮೊದಲೇ ಬಹುಮಾನ ಮಾನ್ಯ CB ಸರ್ ಸಿಕ್ಕಿದೆ. ಅವರಿಗೆ ಜೋಳಾಗಿ ತಪ್ಪಾಳಿ ಬರಲಿ. ಒಂದು ಅರ್ಧ ಗಂಟೆಯಲ್ಲಿ ಪೂರ್ತಿ 3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದಾರೆ. ಅರ್ಧ ಗಂಟೆಯಲ್ಲಿ ಸರ್. ಹೌದು, ಸುಡೋಕು ನಾನು ಪಾರ್ಟಿಸಿಪೇಟ್ ಮಾಡೋ ಉದ್ದೇಶ ಇರಲಿಲ್ಲ. ನಮ್ಮಲ್ಲೊಬ್ರು ACP ಬಹಳ ಹಾರಾಡ್ತಾ ಇದ್ರು ಸುಡೋಕು ಚಾಂಪಿಯನ್ ರೀತಿಯಲ್ಲಿ. ಯಾರಿರ್ಬೋದು ನೋಡಿ, ನಮ್ಮಲ್ಲಿ ಒಬ್ರು ACP ಬಹಳ ಹಾರಾಡ್ತಾ ಇದ್ರು ನಾನು ಸುಡೋಕು ಚಾಂಪಿಯನ್ ಅಂತ ನನ್ನ ಎದುರಿಗೆ. ಅವ್ರನ್ನ ಸೋಲ್ಸಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡಿದ್ದಾಯ್ತು. ಯಾರವರು? ಸೊ ಓಕೆ, ಇಷ್ಟು ಕಾರ್ಯಕ್ರಮಗಳಲ್ಲಿ ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿದ್ವು. ಅದರಲ್ಲಿ ಮುಖ್ಯವಾಗಿ ಅಡವಿ ದೇವಿಯ ಕಾಡು ಜನರ ಬಹಳ ಖರ್ಚು ಮಾಡ್ಕೊಂಡಿದ್ದೀರಿ ಅನ್ನೋ ಕಾರಣಕ್ಕೆ 5,000 ರೂಪಾಯಿ ಬಹುಮಾನ ನಿಮಗೆ ಯಾರಿಗಾದ್ರೂ ಕೊಡ್ತೀನಿ, ಯಾರಾದ್ರೂ ಬಂದಿಸ್ಕೋಬಹುದು. ಎಲ್ಲ ಚೆನ್ನಾಗಿದ್ದಾವೆ, ಅದರಲ್ಲಿ ಸ್ವಲ್ಪ ಅವ್ರು ಖರ್ಚು ಜಾಸ್ತಿ ಮಾಡ್ಕೊಂಡಿದ್ರು ಅಂತ. ಬನ್ನಿ. ತುಡುಕು ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಚಿತ್ರ BG ಸುರತ್ಕಲ್ ಠಾಣೆ. ಚಿತ್ರ BG ದ್ವಿತೀಯ ಬಹುಮಾನ. ಸುಡುಕು ಸ್ಪರ್ಧೆಯಲ್ಲಿ ಚಿತ್ರ BG 1 hour 10 minutes ಅಲ್ಲಿ 3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದಾರೆ. ಎಲ್ಲ ನಮ್ಮವರು ಓಡ್ ಬನ್ನಿ. ಇಲ್ವಾ ಮುಂದೆ ಬನ್ನಿ. ಏ ರಾಣಿ, ಮಹಾರಾಣಿ, ಮಹಾರಾಣಿಯವರು ಬಂದ್ರು. ಮಹಾರಾಣಿಯವ್ರನ್ನ ಕರೀತಾ ಇದ್ದಾರೆ. ಮಹೇಶ್ ಅವರು, ಮಹಾರಾಜ ಮಹೇಶ್ ವರ್ಮಾ ಅವರು ಅಲ್ಲ ಕೇಳಿಲಿ. ಇದು ಮಹಾರಾಣಿಯವರಿಗೆ ಮತ್ತೆ ಅವರ ಸಂಪೂರ್ಣ ಕಾಡಿನ ತಂಡಕ್ಕೆ, ಮಹಾರಾಜರಿಗಿಲ್ಲ. ಥ್ಯಾಂಕ್ ಯು. ದ್ವಿತೀಯ ಬಹುಮಾನ ಚಿತ್ರ BG. ಇವರು 3 ಪ್ರಾಬ್ಲಮ್ ಅನ್ನ 1 hour 10 minutes ಅಲ್ಲಿ ಬಿಡಿಸಿದ್ದಾರೆ. ಚಿತ್ರ BG. ಥ್ಯಾಂಕ್ ಯು. ತೃತೀಯ ಬಹುಮಾನ
ಗಣೇಶ್ KR RSICR ಮಂಗಳೂರು. ಇವರು 2 ನಿಮಿಷ 30 ನಿಮಿಷದಲ್ಲಿ ಮೂರು ಸಮಸ್ಯೆಗಳನ್ನು ಬಗೆಹರಿಸಿರುತ್ತಾರೆ. ಗಣೇಶ್ KR. ಗಣೇಶ್ KR ತೃತೀಯ ಬಹುಮಾನ. ಮೊದಲೇ ಸಮಾಧಾನ ಪೀಟರ್ ಸೋನ್ಸ್ 3 ನಿಮಿಷ 25 ನಿಮಿಷದಲ್ಲಿ ಬಿಡಿಸುತ್ತಾರೆ. ASI ಸಂಚಾರಿ ಠಾಣೆ. ಪೀಟರ್ ಸೋನ್ಸ್ ಆಕ್ಚುಲಿ ಸೂಡೋಕು ಏನಿದೆ, ಒಂದು ಪ್ರಾಬ್ಲಮ್ ಟಫ್ ಇತ್ತು, ಹಂಗಾಗಿ ದೂರ ಕುತ್ಕೊಂಡಿದ್ದವ್ರು ಎಲ್ಲಿ ಪಕ್ಕದಲ್ಲಿ ನೋಡ್ಕೊಂಡ್ ಬರೀತಾರೋ ಅಂತ ಲಾಸ್ಟ್ ಟೇಬಲ್ ಸಾಲ್ವ್ ಮಾಡ್ಬೇಕಾದ್ರೆ 7-8 ಜನ ಜೊತೆಗೆ ಬಂದು ಟ್ರೈ ಮಾಡಿದ್ರು. ಬಹಳ ಚೆನ್ನಾಗಿತ್ತು ಅದು ನೋಡ್ಲಿಕ್ಕೆ. ಆಗ್ಲಿಲ್ಲ ಅಂದ್ರು. ಇವರು ಪ್ರಾರಂಭದಲ್ಲಿ ಯಾರಾದ್ರೂ ಹತ್ರಕ್ಕೆ ಹೋದ್ರೆ ಸ್ವಲ್ಪ ಹಿಂಗ್ ಮುಚ್ಕೊಳೋರು, ಹೌದಲ್ಲ? ಸಮಾಧಾನಕರನಾ? 2ನೇ ಸಮಾಧಾನಕರವನ್ನು ಪ್ರದೀಪ್ ಕುಮಾರ್ ರೈ K CHC 822. ಪ್ರದೀಪ್ ಕುಮಾರ್ ರೈ. ಪ್ರದೀಪ್ ಕುಮಾರ್ ರೈ ಕೊನೆಯ ಬಹುಮಾನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್. ಹಲೋ, ಇಲ್ಲಿ ನೋಡಿ ಎಲ್ಲ ದಯವಿಟ್ಟು, ಬಹಳ ಒಳ್ಳೆ ಒಂದು ನಾಟಕ ಇದೆ. ನಾಟಕ ಪ್ರದರ್ಶನ ಮಾಡ್ತಿರುವಂಥವ್ರು ಮನವಿ ಮಾಡಿದ್ದಾರೆ, ನಮಗೆ ಆಡಿಯನ್ಸು ಕಂಪ್ಲೀಟ್ ಇರೋ ರೀತಿ ಎನ್ಶೂರ್ ಮಾಡಿ ಅಂತ. ದಯವಿಟ್ಟು ಎಲ್ಲ ಆಡಿಯನ್ಸು ಸಮಾಧಾನವಾಗಿ 1 ಗಂಟೆ ಕಾಲ ಇದೆ ಅಷ್ಟೇ, ನೋಡಿ ಎಂಜಾಯ್ ಮಾಡ್ತೀರಾ. ಎಲ್ಲ ಇರ್ತೀರಲ್ಲ? ಕೇಳಿಸಲ್ಲ? ಇರ್ತೀರಲ್ಲ ಎಲ್ಲ? ಥ್ಯಾಂಕ್ ಯು ವೆರಿ ಮಚ್.